ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಕರಾವಳಿ ಭಾಗದಲ್ಲಿ ದಿ ನಂಬರ್ 1 ಬ್ರ್ಯಾಂಡ್, ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿರುವಂತಹ ಪ್ರಯೋಗ ಇದು. ರಿಯಲ್ ಎಸ್ಟೇಟ್ ಉದ್ಯಮ ಅನ್ನುವಂಥದ್ದಲ್ಲ, ಅದು ನನ್ನ ಪ್ಯಾಷನ್, ಅದು ನನ್ನ ವಿಷನ್. ಏನಾದರೂ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾ ಇರುವಂತಹ ವ್ಯಕ್ತಿ, ಇಡೀ ದೇಶದಲ್ಲೇ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮಂಗಳೂರಿನತ್ತ ತಿರುಗಿ ನೋಡುವಂತೆ ಮಾಡಿದಂತಹ ದ ಡಾಕ್ಟರ್ ರೋಹನ್ ಮೊಂಟೇರೊ ಸರ್. ಅತಿ ಕಿರಿಯ ಪ್ರಾಯ, ಕೇವಲ 22 ವರ್ಷ ಪ್ರಾಯ, 16ನೇ ವಯಸ್ಸಿನಲ್ಲೇ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಬಂದಂತಹ ಇವರು ಇದೀಗ ಪ್ರತಿಷ್ಠಿತವಾಗಿರುವಂತಹ ರೋಹನ್ ಕಾರ್ಪೊರೇಷನ್ ಬ್ರ್ಯಾಂಡ್ನ ಡೈರೆಕ್ಟರ್ ಆಗಿದ್ದಾರೆ. ನಾವು ನೋಡಿರುವಂಥ ರೋಹನ್ ಸರ್ ಅನ್ನು ನೋಡಿದ್ದೀವಿ. ಆ್ಯಂಡ್ ಈಗ ನಿಮ್ಮ ಜೊತೆ ಜೂನಿಯರ್ ರೋಹನ್ ಸರ್ ಪಕ್ಕ ನೋಡೋಣ. ರೋಹನ್ ಸರ್ ಅಂತ ಬಂದಾಗ ನಮ್ಮ ಸೆಲೆಬ್ರಿಟಿ, ರಿಯಲ್ ಎಸ್ಟೇಟ್ ಐಕಾನ್, ಅದೇ ರೀತಿ ಅವರ ಮಗ ಕೂಡ ದ ಹ್ಯಾಂಡ್ಸಮ್ ನಮ್ಮ ರಿಯಲ್ ಎಸ್ಟೇಟ್ ಐಕಾನ್. ಅತಿ ಸಣ್ಣ ಕಿರಿಯ ಪ್ರಾಯದಲ್ಲೇ ಈ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಹೆಮ್ಮೆ ಇದೆ. ಫಸ್ಟ್ ವೆರಿ ಆನರ್ಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಈ ವಯಸ್ಸಿನಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಎಂಟರ್ ಆಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಈ ಎಕ್ಸ್ಪೀರಿಯನ್ಸ್ ಎಲ್ಲರಿಗೆ ಸಿಗೋದಿಲ್ಲ. ರಿಯಲ್ ಎಸ್ಟೇಟ್ ಅನ್ನುವಂಥದ್ದು ಬಹಳಷ್ಟು ಇಷ್ಟ ಇದೆ, ಹಣ ಮಾಡಬಹುದು ಅಂತ ಹೇಳ್ತಾರೆ, ಬಟ್ ಇಟ್ಸ್ ವೆರಿ ರಿಸ್ಕಿ ಆಲ್ಸೋ. ನಾನು ಸಣ್ಣದಿರುವಾಗ ನಮಗೆ ತುಂಬಾ ಕಸ್ಟಮರ್ ನಾನು ನೋಡಿದ್ದೇನೆ, 1-on-1 ನಾನು ನೋಡಿದ್ದೇನೆ. ನನ್ನ ಹತ್ರ ಸೈಕಲ್ ಇಲ್ಲ, ನನಗೆ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗುದಿಲ್ಲ. ನನ್ನ ಹತ್ರ ಶರ್ಟ್ ಇಲ್ಲ, ನಾನು ಇಸ್ತ್ರಿ ಮಾಡ್ಲಿಲ್ಲ, ನನಗೆ ಅಲ್ಲಿ ಅವರ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ವಿದೌಟ್ ಮೆಂಟರ್, ವಿದೌಟ್ ಗಾಡ್ ಫಾದರ್ ಏನ್ ಮಾಡ್ಲಿಕ್ಕೆ ಆಗ್ತದೆ ಅದರದ್ದು ಎಕ್ಸಾಂಪಲ್ ನನ್ನ ತಂದೆ. ಇದರಲ್ಲಿ ಎಲ್ಲರದ್ದು ಸ್ವೆಟ್, ಬ್ಲಡ್, ಟಿಯರ್ಸ್ ಎಲ್ಲ ಇದೆ. ತುಂಬಾ ಎಫರ್ಟ್ ಹಾಕಿದ್ದೀವಿ. ಮೇನ್ಲಿ ಎಫರ್ಟ್ ಗೋಸ್ ಟು ಮೈ ಫಾದರ್. ಅವರು ಎಷ್ಟು ಎಫರ್ಟ್ ಹಾಕಿದ ನಂತರ ಆಫ್ಟರ್ 32 years ನಾವು ಈ ಲೆವೆಲ್ಗೆ ಬಂದಿದ್ದೇವೆ. ಅವರೊಂದು ಯುನೀಕ್ ಆಗಿರುವಂತಹ ಕಾನ್ಸೆಪ್ಟ್ ಅಂಡ್ ಡಿಫ್ರೆಂಟ್ ಆಗಿರುವಂತಹ ಐಡಿಯಾಸ್ ಅಂಡ್ ಚಾಲೆಂಜಿಂಗ್ ಆಗಿರುವಂತಹ ಪರ್ಸನಾಲಿಟಿ, ವೆರಿ ಡೇರಿಂಗ್ ಅಂಡ್ ಡ್ಯಾಶಿಂಗ್. ನಾನು ಪ್ರತಿ ಬಾರಿ ಹೇಳ್ತೀನಿ, ಇಟ್ಸ್ ನಾಟ್ ಅ ಜೋಕ್. ಯಾಕಂದ್ರೆ ಹಣ ಯಾರು ಬೇಕಾದ್ರೂ ಮಾಡ್ಬೋದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ, ಆದರೆ ಏನಾದ್ರೂ ಒಂದು ಮಾಡಬೇಕು, ಯುನೀಕ್ ಆಗಿರಬೇಕು ಅನ್ನೋಂಥದ್ದು ಎಲ್ಲರ ಕಡೆ ಮಾಡ್ಬೇಕಂತ ಅದಕ್ಕೊಂದು ಏನ್ ಹೇಳ್ತಾರೆ, ಡಿಫ್ರೆಂಟ್ ಆಗಿರುವಂಥ ಒಂದು ತಾಕತ್ತು ಬೇಕು. ಡಿಸಿಪ್ಲಿನೂ ಇದೆ, ಸ್ಟ್ರಿಕ್ಟು ಇದ್ದಾರೆ, ಆದರೆ ಅವರು ಫ್ರೆಂಡ್ ಆಗಿರ್ತಾರೆ. ನಾವು ಮಂಗಳೂರು ಜನರಿಗೆ ತುಂಬ ಪ್ರೌಡ್ ಇದೆ. ಯಾಕಂದರೆ ನಾವು ಎಲ್ಲಿಯೂ ಹೋದರೆ, ಬೆಂಗಳೂರು ಹೋದರೆ, ಬಾಂಬೆ ಹೋದರೆ, ಗೋವಾ, ಕೇರಳ ಎಲ್ಲಿ ಹೋದರೆ ರೋಹನ್ ಬಿಲ್ಡರ್ಸ್ ಯಾರು ರೆಕಗ್ನೈಸ್ ಮಾಡ್ತಾರೆ. ಕರೆಕ್ಟ್. ಮ್ಯಾಂಗ್ಳೂರ್ ಗ್ರೋ ಆಗಬೇಕು, ಸೌತ್ ಕನ್ನಡ ಡಿಸ್ಟ್ರಿಕ್ಟ್ ಗ್ರೋ ಆಗಬೇಕು, ಕರ್ನಾಟಕ ಗ್ರೋ ಆಗಬೇಕು, ಇಂಡಿಯಾ ಗ್ರೋ ಆಗಬೇಕು. ಈಗ ಮಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರ ಹೇಗಿದ್ರಿ ತಮ್ಮ ಪ್ರಕಾರ? ಯಾಕಂದ್ರೆ ಬಹಳಷ್ಟು ನೋಡಿದಿರಿ ತಾವುಗಳು ಮಂಗಳೂರಲ್ಲಿ. ಈ ಪ್ಲಾಟ್ಸ್ಗಳು, ಲೇಔಟ್ಸ್ಗಳು, ಜೊತೆಗೆ ಅಪಾರ್ಟ್ಮೆಂಟ್ಗಳು, ಒಂದ್ ಕಡೆ ಕಮರ್ಷಿಯಲ್ಸ್ಗಳು, ಯಾವುದು ಬಹಳಷ್ಟು ಬೇಡಿಕೆ ಇದೆ. ಇಲ್ಲಿ ರಿಯಲ್ ಎಸ್ಟೇಟ್ ತಾವು ಬ್ರ್ಯಾಂಡ್ ನೇಮ್, ಬಟ್ ಸ್ಟಿಲ್ ಇದು ರಿಸ್ಕ್ ಆರ್ ಈಸಿ ಅನ್ನೋಂಥ ಪ್ರಶ್ನೆ ಬರುತ್ತೆ. ರಿಸ್ಕ್ ಅಲ್ವಾ ಅನ್ನೋಂತ ಹೇಳುವವರು ಕೂಡ ಇರ್ತಾರೆ ಕೆಲವು ಕಡೆಗಳಲ್ಲಿ. ಯಾಕಂದ್ರೆ MNC ಕಂಪನಿಗಳು ಸ್ವಲ್ಪ ಕಡಿಮೆ ಇದೆ ಅಥವಾ ಬೇರೆ ಬೇರೆ ಇಶ್ಯೂಸ್ಗಳಿವೆ. ಸೊ ದಟ್ಸ್ ವೈ ಏನ್ ಹೇಳ್ತೀರಾ ಸರ್, ರಿಸ್ಕಿ ಆರ್ ರಿಯಲ್ ಎಸ್ಟೇಟ್? ಸರ್ ರಿಸ್ಕ್ ಇದೆ, ರಿಸ್ಕ್ ಡೆಫಿನೆಟ್ಲಿ ಇದೆ, ಡೌಟ್ ಅಬೌಟ್ ದಟ್. ರಿಸ್ಕ್ ತಗೊಳ್ಳೋದ್ರಿಂದ ನಮಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಫ್ ಇಟ್ ವಾಸ್ ಈಸಿ ಎವ್ರಿವನ್ ವುಡ್ ಬಿ ಡೂಯಿಂಗ್. ಈ ಪ್ರಾಜೆಕ್ಟ್ ಇಂದ ಮ್ಯಾಂಗ್ಳೂರಿಗೆ ತುಂಬಾ ಅಡ್ವರ್ಟೈಸಿಂಗ್ ಬರ್ತದೆ, ಮ್ಯಾಂಗ್ಳೂರಿಗೆ ತುಂಬಾ ಪ್ರಮೋಷನ್ ಆಗ್ತದೆ. ಮ್ಯಾಂಗ್ಳೂರ್ ಪ್ರಮೋಟ್ ಆದರೆ ಈ ಕಂಪ್ನೀಸ್ ಬರುತ್ತೆ. ಈ ಕಂಪ್ನೀಸ್ ಬಂದರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ, ಎಜುಕೇಷನ್ ಜಾಸ್ತಿ ಆಗ್ತದೆ, ಹೌಸಿಂಗ್ ಜಾಸ್ತಿ ಆಗ್ತದೆ, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತದೆ, ಹೆಲ್ತ್ ಕೇರ್ ಜಾಸ್ತಿ ಆಗ್ತದೆ. All these factors have to grow together. Yes. Only if these factors grow together can we sustainably grow. ಶಾರುಖ್ ಖಾನ್ ಅವರು, SRK ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ಮಂಗಳೂರಿನ ಒಂದು ಹೆಮ್ಮೆಯ ಅದು ರೋಹನ್ ಕಾರ್ಪೊರೇಷನ್. What is your end goal? That is what you have to visualize. Unless you are not able to visually see where you want to reach, it's very difficult. ಅವರು ಅದನ್ನೇ ವಿಜುವಲೈಸ್ ಮಾಡ್ತಾ ಹೋಗ್ತಾರೆ. ಅವರು ಪ್ರೇ ಮಾಡ್ತಾರೆ, ಅವರು ದೇವರ ಹತ್ರ ಮಾತನಾಡ್ತಾರೆ. ಸೇಮ್ ಟೈಮಲ್ಲಿ ಅವರು ವಿಜುವಲೈಸ್ ಮಾಡ್ತಾರೆ. ತುಂಬ ಕಾಂಪ್ರಮೈಸ್ ಇರ್ತದೆ. ಫ್ಯಾಮಿಲಿ ಲೈಫಲ್ಲಿ ನೀವು ಕಾಂಪ್ರಮೈಸ್ ಮಾಡಲಿಕ್ಕೆ ಇರ್ಬೋದು, ಫ್ರೆಂಡ್ಸ್ ಜೊತೆ ನೀವು ಕಾಂಪ್ರಮೈಸ್ ಮಾಡಲಿಕ್ಕೆ ಇರ್ಬೋದು, ಬಟ್ ನೀವು ಅದ್ರ ರಿಲೇಷನ್ಶಿಪ್ಪನ್ನು ನೀವು ಗಟ್ಟಿಯಾಗಿ ಇಟ್ಕೊಂಡ್ಬೇಕು. ತಮಗೆ ಟೈಮ್ ಕೊಟ್ಟಿದ್ದಾರೆ, ಬಹಳಷ್ಟು ಕೊಟ್ಟಿದ್ದಾರೆ. ಯಾವುದು ಮೆಂಟರ್ಶಿಪ್ ನಿಮ್ಗೆ ನಿಮ್ಮ ತಂದೆ ಅಂದ್ರೆ ಸಿಗ್ತದೆ, ಬೇರೆಯವರ ಒಟ್ಟಿಗೆ ಸಿಗೋದಿಲ್ಲ. ನಾನು ಟಫ್ ಆಗೋದಿಲ್ಲದಿದ್ರೆ ಅವರು ಕಲೀಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳ್ತಾರೆ ನೀನು ಸ್ಟಾರ್ಟ್ ಮಾಡು, ನೀನು ಯು ವಿಲ್ ಲರ್ನ್. ಫೇಲಿಯರ್ ಇಂದ ನೀನು ಕಲಿತಿ, ಸಕ್ಸಸ್ ಆದರೆ ಫ್ರಮ್ ಸಕ್ಸಸ್ ಯು ವಿಲ್ ಲರ್ನ್. ಬಟ್ ವಾಟ್ ಎವರ್ ಇಟ್ ಇಸ್, ಹಂಬಲ್ ಇರಬೇಕು. ಸಕ್ಸಸ್ ತಲೆಗೆ ಹೋಗಬಾರ್ದು. ಮತ್ತೆ ಏನಿದ್ರೆ ಸಹ ಯು ಹ್ಯಾವ್ ಟು ಥ್ಯಾಂಕ್ ಗಾಡ್ ಅಂಡ್ ಯು ಹ್ಯಾವ್ ಟು ಗೋ ಫಾರ್ ಇಟ್. ಎಸ್, ಬೇರೆ ಏನಿಲ್ಲ ಸರ್. ನಾವು ಅದನ್ನೇ ಆ ವ್ಯಾಲ್ಯೂಸ್ ಅನ್ನು ತೆಗೆದು ಮುಂದೆ ಹೋಗ್ತೇವೆ ಅಷ್ಟೇ. ಎವ್ರಿ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಲೈಕ್ ಅರ್ಲಿ ಮಾರ್ನಿಂಗ್ ಹೇಳ್ತಾರೆ, ಬೆಳಿಗ್ಗೆ ಬೇಗ ಹೇಳ್ತಾರೆ. ಸೊ ದಟ್ ಕೈಂಡ್ ಆಫ್ ರೂಟೀನ್ ಇರುತ್ತಾ ಸರ್? ಹೇಗೆ ಇರುತ್ತೆ ಸರ್? ಇರುತ್ತೆ. ಸಂಡೇ ಒಂದು ದಿನ ಮಲಗಬೇಕಂತ ಒಂದು ಆಸೆ ಇರುತ್ತೆ, ಬೇರೆ ದಿನ ಇದೆ. ಭಾರತವೇ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮಂಗಳೂರಿನತ್ತ ತಿರುಗಿ ನೋಡುವಂತೆ ಮಾಡ್ತಾ ಇದ್ದಾರೆ. ನಮ್ಮ ರೋಹನ್ ಬ್ರ್ಯಾಂಡ್ ರಿಯಲ್ ಎಸ್ಟೇಟ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಬೀಚ್ ಫೇಸಿಂಗ್ ಆಗಿರುವಂತಹ ಲಕ್ಸುರಿ ಕಟ್ಟಡವನ್ನ ರೋಹನ್ ಕಾರ್ಪೊರೇಷನ್ ಮಾಡ್ತಾ ಇದೆ.
ಇಂಡಿಯಾದಲ್ಲಿ ಈಗಿನ ಪ್ರಾಜೆಕ್ಟ್ ಫಸ್ಟ್ ಯಾರು ಇಷ್ಟ ತನಕ ಈಗಿನ ಪ್ರಾಜೆಕ್ಟ್ ಮಾಡಲಿಲ್ಲ. ನನ್ನ ತಂದೆಯವರಿಗೆ ಈ ಐಡಿಯಾ ಬಂತು, ಅವರು ಈ ಐಡಿಯಾನ ಎಕ್ಸಿಕ್ಯೂಟ್ ಮಾಡಿದ್ರು. ಎದ್ದ ಕೂಡಲೇ ಫಸ್ಟ್ ಥಿಂಗ್ ನೀವು ನೋಡೋದು ಬೀಚ್. ಓಕೆ, ಇದು ಎಲ್ಲ ಅಟ್ಮಾಸ್ಫಿಯರ್ ಅನ್ನು ನೀವು ಒಟ್ಟಿಗೆ ನೋಡಿದಾಗ ನಿಮಗೆ ಒಂದು ರಿಸಾರ್ಟ್ ಫೀಲ್, ಒಂದು ಹೋಟೆಲ್ ಫೀಲ್ ಬರುತ್ತೆ. ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿ ಇದ್ರೂ ಕೂಡ ಬೀಚ್ ಕರೆಕ್ಟ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಹಿಂದ್ಗಡೆ ಇದೆ, ನಮ್ಮ ಬ್ಯಾಕ್ ಸೈಡ್ ಇದೆ. ಇಲ್ಲ ಯಾರಿಗೆ ಹೇಗೆ ಆಗುದಿಲ್ಲ ನನ್ನ ಅಪಾರ್ಟ್ಮೆಂಟ್ ಹಿಂದೆ ಇದೆ, ಅವರದ್ದು ಮುಂದೆ ಇದೆ, ಅವರಿಗೆ ಬೀಚ್ ವ್ಯೂ ಇದೆ. ಇಲ್ಲ, ಎಲ್ಲರ ಅಪಾರ್ಟ್ಮೆಂಟ್ ಬೀಚ್ ವ್ಯೂ ಸಿಗ್ತದೆ. ನೆಕ್ಸ್ಟ್ ಜನರೇಷನ್ ಆಲ್ಸೋ ರೆಡಿ ಆಗಿದೆ ನಮ್ಮ ಮಂಗಳೂರನ್ನ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮತ್ತೊಂದು ಹಂತಕ್ಕೆ, ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ. ವಿ ಪ್ರಮೋಟ್ ಆರ್ ಸಿಟಿ, ವಿ ಪ್ರಮೋಟ್ ಆರ್ ಡಿಸ್ಟ್ರಿಕ್ಟ್. ನಾವು ಪ್ರಮೋಟ್ ಮಾಡೋದಿದ್ರೆ ಅದು ಆಗೋದಿಲ್ಲ. ಕನ್ವಿಕ್ಷನ್ ಇಲ್ಲದಿದ್ರೆ ನಿಮ್ಗೆ ಈ ರಿಸ್ಕ್ ಆಗಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಡಿಟರ್ಮಿನೇಷನ್ ಇಲ್ಲದಿದ್ರೆ ನಿಮ್ಗೆ ಆ ರಿಸ್ಕ್ ತಗೊಂಡು ನಿಮ್ಗೆ ನಿದ್ದೆ ಮಾಡ್ಲಿಕ್ಕೆ ನಿಜ. ಸೊ ಯು ಹ್ಯಾವ್ ಟು ಟೇಕ್ ದಟ್ ಲೆವೆಲ್. ನೆಗೆಟಿವಿಟಿ ಸಹ ಬರಬೇಕು, ಪಾಸಿಟಿವ್ ಸಹ ಬರಬೇಕು, ಬಟ್ ಹೌ ಯು ಪಾಸಿಟಿವ್ಲಿ ಟ್ಯಾಕಲ್ ವಿತ್ ದ ನೆಗೆಟಿವಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಬ್ಯೂಟಿಫುಲ್. ವೀಕ್ಷಕರು ನಮಸ್ತೆ. ಇವತ್ತಿನ ವಿಶೇಷವಾಗಿರುವಂತಹ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅತ್ಯಂತ ಹೆಮ್ಮೆಯಿಂದ ನಾನು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರಣ ನಮ್ಮ ಮಂಗಳೂರಿನ ಹೆಸರು ಇಡೀ ದೇಶದಾದ್ಯಂತ ಕೇಳಿ ಬರ್ತಾ ಇದೆ. ಮಂಗಳೂರು ಜೊತೆಗೆ ಮಂಗಳೂರಿಗರು ಬಹಳಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ದೇಶ ಜೊತೆಗೆ ನಮ್ಮ ಜಗತ್ತು ಕೂಡ ತಿರುಗಿ ನೋಡುವಂತಹ ಸಾಧನೆಯನ್ನ ಮಾಡಿದವರಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಮಂಗಳೂರಿನಲ್ಲಿರುವಂತಹ ಒಂದು ಹೆಮ್ಮೆಯ ರಿಯಲ್ ಎಸ್ಟೇಟ್ ಸಂಸ್ಥೆ ಈಗಾಗಲೇ ನಮ್ಮ ಭಾರತ ದೇಶದಾದ್ಯಂತ ತನ್ನದೇ ಆಗಿರುವಂತಹ ಛಾಪನ್ನ ಮೂಡಿಸ್ತಾ ಇದೆ. ನಂಬಿಕೆ, ವಿಶ್ವಾಸ, ಅತ್ಯುತ್ತಮವಾಗಿರುವಂತಹ ವಿನೂತನವಾಗಿರುವಂತಹ ಪ್ರಯೋಗ ಜೊತೆಗೆ ಅತ್ಯದ್ಭುತವಾಗಿರುವಂತಹ ಕ್ವಾಲಿಟಿ, ಇದಕ್ಕೆ ಹೆಸರುವಾಸಿಯಾಗಿರುವಂತಹ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಕರಾವಳಿ ಭಾಗದಲ್ಲಿ ದಿ ನಂಬರ್ 1 ಬ್ರ್ಯಾಂಡ್. ಇಡೀ ಭಾರತ ದೇಶದ ರಿಯಲ್ ಎಸ್ಟೇಟ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬೀಚ್ ಫೇಸಿಂಗ್ ಆಗಿರುವಂತಹ ಪ್ರಪ್ರಥಮವಾಗಿರುವಂತಹ ಲಕ್ಸುರಿ ಅಪಾರ್ಟ್ಮೆಂಟ್ ಅನ್ನ, ಕಟ್ಟಡವನ್ನ ನಮ್ಮ ಮಂಗಳೂರಿನಲ್ಲಿ ಈ ಒಂದು ಹೆಮ್ಮೆಯ ಸಂಸ್ಥೆ ಮಾಡ್ತಾ ಇದೆ. ಈಗಾಗಲೇ ಆ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿದೆ, ಕುತೂಹಲ ಕೂಡ ಇದೆ. ಯಾಕಂದ್ರೆ ಬಹಳಷ್ಟು ಸೌಂಡ್ ಮಾಡ್ತಾ ಇದೆ. ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿರುವಂತಹ ಪ್ರಯೋಗ ಇದು. 3 ದಶಕಗಳ ಕಾಲ ಅತ್ಯದ್ಭುತವಾಗಿರುವಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮ ಅನ್ನುವಂಥದ್ದಲ್ಲ, ಅದು ನನ್ನ ಪ್ಯಾಷನ್, ಅದು ನನ್ನ ವಿಷನ್, ಅದು ನಾನೇನಾದ್ರೂ ಕೊಡುಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ಬಾರಿಯೂ ಕೂಡ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾ ಇರುವಂತಹ ವ್ಯಕ್ತಿ, ದ ಮ್ಯಾನ್ ವಿತ್ ದ ವಿಷನ್. ಈ ರಿಯಲ್ ಎಸ್ಟೇಟ್ ಐಕಾನ್ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ಹೆಮ್ಮೆ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮಂಗಳೂರಿನತ್ತ ತಿರುಗಿ ನೋಡುವಂತೆ ಮಾಡಿದಂತಹ ದ ಡಾಕ್ಟರ್ ರೋಹನ್ ಮೊಂಟೆರೊ ಸರ್ ಜೊತೆಗೆ ಅವರ ಮಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಯಾಕಂದ್ರೆ ಅತಿ ಕಿರಿಯ ಪ್ರಾಯ, ಕೇವಲ 22 ವರ್ಷ ಪ್ರಾಯ, 16ನೇ ವಯಸ್ಸಿನಲ್ಲೇ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಬಂದಂತಹ ಇವರು ಇದೀಗ ಪ್ರತಿಷ್ಠಿತವಾಗಿರುವಂತಹ ರೋಹನ್ ಕಾರ್ಪೊರೇಷನ್ ಬ್ರ್ಯಾಂಡ್ ನ ಡೈರೆಕ್ಟರ್ ಆಗಿದ್ದಾರೆ. ಜೊತೆಗೆ ಈಗ ಬರ್ತಾ ಇರುವಂತಹ ಲಕ್ಸುರಿ ಆಗಿರುವಂತಹ ರೋಹನ್ ಮರೀನಾ 1 ಪ್ರಾಜೆಕ್ಟ್ ನ ಪ್ರಮುಖವಾಗಿರುವಂತಹ ಸ್ಥಾನದಲ್ಲೂ ಕೂಡ ಇವರಿದ್ದಾರೆ. ಸೊ ಹಾಗಿದ್ದಾಗ ಇವರ ಒಂದು ಜರ್ನಿ ನಿಜವಾಗ್ಲೂ ಕೂಡ ನಮ್ಮ ಯುವಕರಿಗೆ ಇನ್ಸ್ಪಿರೇಷನ್. 22 ವರ್ಷ ಪ್ರಾಯದಲ್ಲೇ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಇರುವಂತಹ ಹೆಮ್ಮೆಯ ಸಾಧಕ ನಮ್ಮ ಜೊತೆ ಇವತ್ತಿನ ರಿಯಲ್ ಎಸ್ಟೇಟ್ ಕಾರ್ಯಕ್ರಮದಲ್ಲಿದ್ದಾರೆ. ಜಿಯಾನ್ ಮೊಂಟೆರೊ ಸರ್, ವೆಲ್ಕಮ್ ಟು ಮೈ ಶೋ ಸರ್. ನಮಸ್ತೆ ಸರ್, ಹೌ ಆರ್ ಯು ಸರ್? ಐ ಆಮ್ ಗುಡ್, ಹೌ ಆರ್ ಯು? ಬಹಳಷ್ಟು ಖುಷಿ ಆಗುತ್ತೆ ಸರ್. ಐ ಆಮ್ ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಂದಿದ್ದೀರಿ ನಮ್ಮ ಸ್ಟುಡಿಯೋಗೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ದ ಮ್ಯಾನ್ ವಿತ್ ವಿಷನ್ ಅಂತ ಹೇಳ್ತೀವಿ ನಾವು ರೋಹನ್ ಸರ್ ಅನ್ನ, ದ ಮ್ಯಾನ್ ವಿತ್ ಪ್ಯಾಷನ್ ರೋಹನ್ ಸರ್, ಡಾಕ್ಟರ್ ರೋಹನ್ ಮೊಂಟೆರೊ ಸರ್. ಅವರ ಮಗ ಈಗ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲೇ ಅವರು ಪಾದಾರ್ಪಣೆ ಮಾಡಿ ಬಹಳಷ್ಟು ವರ್ಷಗಳಾಯಿತು. 16 ವರ್ಷದಲ್ಲೇ ಕಿರಿಯ ಪ್ರಾಯದ, ಅತಿ ಸಣ್ಣ ಕಿರಿಯ ಪ್ರಾಯದಲ್ಲೇ ಅವರು ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಇದೀಗ 22 ವರ್ಷ ಪ್ರಾಯದಲ್ಲಿ ಇಡೀ ದೇಶ ತಿರುಗಿ ನೋಡುವಂತೆ ಮಾಡಿದಂತಹ ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದ್ದಾರೆ. ಸೊ ಆಗಿದ್ದಾಗ ಪ್ರೌಡ್ ಫೀಲ್ ಇದೆ ಸರ್. ಅಂಡ್ ಹೇಗಿದ್ದೀರಾ ಸರ್? ಈಗ ಹೇಗಾಗ್ತಾ ಇದೆ ಸರ್? ಯಾಕಂದ್ರೆ 22 ಇಯರ್ಸ್ ಈಗ ಈ ಸಣ್ಣ ಪ್ರಾಯದಲ್ಲೇ ತಾವು ಬಂದವರು ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ. ಅಂಡ್ ಈಗ ರಿಯಲ್ ಎಸ್ಟೇಟ್ ಕ್ಷೇತ್ರ ಏನ್ ಹೇಳ್ತೀರಿ? ಅಂದ್ರೆ ಖುಷಿ ಇದೆಯಾ, ರಿಸ್ಕಿ ಇದೆಯಾ, ಅಥವಾ ಹ್ಯಾಪಿ ಆಗಿದ್ದೀರಾ? ಫಸ್ಟ್ ರಿಯಾಕ್ಷನ್ ಸರ್, ಹೌ ಡು ಯು ಫೀಲ್ ಸರ್? First, very honored to be here. Thank you so much for inviting me. Second of all, it is great. ಈಗ ನಾವು ಈ ವಯಸ್ಸಿನಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಎಂಟರ್ ಆಗಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಈ ಎಕ್ಸ್ಪೀರಿಯನ್ಸ್ ಎಲ್ಲರಿಗೆ ಸಿಗೋದಿಲ್ಲ.
ಅದನ್ನು ಸಹ ಹೇಳುವಾಗ ಈ ಫೀಲ್ಡಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ, ನಾಟ್ ಜಸ್ಟ್ ಫಾರ್ ಪೀಪಲ್ ಓವರ್ ದ ಏಜ್ 25 or 30, ಎಲ್ಲರಿಗೂ ಈ ಫೀಲ್ಡಲ್ಲಿ ಬೆನಿಫಿಟ್ ಇದೆ. ಈಗ ನೀವು ದುಬೈಗೆ ಹೋದರೆ, ಬಾಂಬೆಗೆ ಹೋದರೆ, ತುಂಬ ಜನರು ಅಲ್ಲಿ ಏಜ್ ಆಫ್ 22, ಏಜ್ ಆಫ್ 18 ಅಲ್ಲಿ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾವು ಮಂಗಳೂರಲ್ಲಿ ಸಹ ಹಾಗೆ ಸ್ಟಾರ್ಟ್ ಮಾಡಬೇಕು, ಅದೇ ನಾವು ಡೆವಲಪ್ ಮಾಡಬೇಕು. ಇಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ, ನಾವು ಅದನ್ನು ಮಿಸ್ ಮಾಡಬಾರ್ದು. ನನಗೆ ಮೇ ಬಿ ನಿಮ್ಮ ವ್ಯೂವರ್ಸ್ ಹೇಳಲಿಕ್ಕೆ ಸಾಧ್ಯ ಇದೆ, ಇಲ್ಲ ನಿಮ್ಗೆ ಈಸಿ, ನಿಮ್ಗೆ ಮೆಂಟರ್ ಇದ್ರು, ನಿಮ್ಗೆ ಗಾಡ್ ಫಾದರ್ ಇದ್ರು, ಆದ್ರೆ ಸಹ ವಿದೌಟ್ ಮೆಂಟರ್, ವಿದೌಟ್ ಗಾಡ್ ಫಾದರ್ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅದರದ್ದು ಎಕ್ಸಾಂಪಲ್ ನನ್ನ ತಂದೆ, ಅವರು ಈ ಲೆವೆಲ್ಗೆ ರೀಚ್ ಆಗಿದ್ದಾರೆ. ಸಿಮಿಲರ್ಲಿ ನಮ್ದು ಯಾರು ಯೂತ್ ಇದ್ದಾರೆ ಈಗ ಮಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾರೆಲ್ಲ ಇದ್ದಾರೆ, ಅವರಿಗೆ ಸಹ ಒಂದು ಆಪರ್ಚುನಿಟಿ ಇದೆ ಬರ್ಲಿಕ್ಕೆ ಇಂಟು ರಿಯಲ್ ಎಸ್ಟೇಟ್. ಸೊ ಅವರು ಈ ಆಪರ್ಚುನಿಟಿ ತೆಗೊಳ್ಬೇಕು. ಇಟ್ ಈಸ್ ಅ ಕತ್ರೋಟ್ ಮಾರ್ಕೆಟ್, ಬಟ್ it will teach you a lot of things. Correct. So I highly recommend people to enter into this business. Yes. Not only will you learn about real estate, but you will learn about all other industry. Ella industry ಬಗ್ಗೆ ನಿಮಗೆ ನಾಲೆಜ್ ಸಿಗ್ತದೆ. Construction, science, mathematics, everything plays a part. Correct. It is simple. ನಾವು ಒಂದು ದಿನ ಯೋಚಿಸಿ ಬಿಲ್ಡಿಂಗ್ ಕಟ್ಟೋದಲ್ಲ, Okay. ಲೆಗೋ ಬ್ಲಾಕ್ ಆಗಿ ಹೀಗೆ ಮಾಡೋದಲ್ಲ. ತುಂಬಾ ಅದರ ಹಿಂದೆ ತುಂಬಾ ಸ್ಟ್ರಾಟಜಿ ಇದೆ. ಆ ಸ್ಟ್ರಾಟಜಿಯನ್ನು ಹೇಗೆ ನಾವು ಡೆವಲಪ್ ಮಾಡ್ತೇವೆ ಅದನ್ನು ಯೋಚಿಸಿ ನಂಗೆ ತುಂಬಾ ನಾಲೆಜ್ ಸಿಗ್ತದೆ ಅಲ್ವಾ? ಎಸ್ ಸರ್, ಇದು ನಮ್ಮ ರೋಹನ್ ಸರ್ ಅವರ ಮಗ ಜೀವನ್ ಮೊಂಚರ ಸರ್. ರೋಹನ್ ಸರ್ ಅಂತ ಬಂದಾಗ ನಮ್ಮ ಸೆಲೆಬ್ರಿಟಿ ರಿಯಲ್ ಎಸ್ಟೇಟ್ ಐಕಾನ್, ಅದೇ ರೀತಿ ಅವರ ಮಗ ಕೂಡ ದ ಹ್ಯಾಂಡ್ಸಮ್ ನಮ್ಮ ರಿಯಲ್ ಎಸ್ಟೇಟ್ ಐಕಾನ್. ಅತಿ ಸಣ್ಣ ಕಿರಿಯ ಪ್ರಾಯದಲ್ಲೇ ಈ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಹೆಮ್ಮೆ ಇದೆ. ಆ್ಯಂಡ್ ನಿಮ್ಮಿಂದ ಬಹಳಷ್ಟು ವಿಚಾರಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಬೇಕು ಸರ್. ಯಾಕಂದರೆ ನಮ್ಮ ರಿಯಲ್ ಎಸ್ಟೇಟ್ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಇಷ್ಟ ಇದೆ, ಬದುಕಬಹುದು ಆ್ಯಂಡ್ ತುಂಬ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ಬೋದು, ಹಣ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಇಟ್ಸ್ ವೆರಿ ರಿಸ್ಕಿ ಆಲ್ಸೋ ಅನ್ನುವಂಥ ಮಾತುಗಳು ಕೂಡ ಇದೆ. ಸೊ ಅತಿ ಸಣ್ಣ ಪ್ರಾಯದಲ್ಲಿ ತಾವು ರಿಯಲ್ ಎಸ್ಟೇಟ್ ಕ್ಷೇತ್ರವನ್ನು ನೋಡಿದ್ದೀರಿ, ಆ್ಯಂಡ್ ಒಂದು ಕಡೆ ರೋಹನ್ ಸರ್ ಅವರ ಒಂದು ಮಾರ್ಗದರ್ಶನ ಕೂಡ ಇದೆ. ಸೊ ಹಾಗಿದ್ರೆ ನಿಮ್ಮಿಂದ ಬಹಳಷ್ಟು ಇದೆ ನಾವು ಕಲಿಯುವಂಥದ್ದು, ಆ್ಯಂಡ್ ನಮ್ಮ ವ್ಯೂವರ್ಸ್ ಆಲ್ಸೋ. ಸೊ ದಟ್ಸ್ ವೈ ಸರ್, ಮೊದಲಾಗಿ ನಾನು ಈ ರೋಹನ್ ಬ್ರ್ಯಾಂಡ್ ಅನ್ನುವಂಥದ್ದು, ದ ಬ್ರ್ಯಾಂಡ್ ನೇಮ್ ರೋಹನ್ ಕಾರ್ಪೊರೇಷನ್ ಅನ್ನುವಂಥದ್ದು, ನಾಟ್ ಓನ್ಲಿ ನಮ್ಮ ಕೋಸ್ಟಲ್, ಇಡೀ ಎಂಟೈರ್ ಇಂಡಿಯಾ ಆಲ್ಸೋ ರೋಹನ್ ಬ್ರ್ಯಾಂಡ್ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ. ಸೊ ಹಾಗಿದ್ದಾಗ ಎಷ್ಟು ಪ್ರೌಡ್ ಫೀಲ್ ಇದೆ ಸರ್, ಯಾಕೆಂದರೆ ತಾವು ಕೂಡ ಈ ರೋಹನ್ ಬ್ರ್ಯಾಂಡ್ನ ಈಗ ಡೈರೆಕ್ಟರ್ ಆಲ್ಸೋ. ಸೊ ಏನು ಹೇಳ್ತೀರಾ ಸರ್, ಎಷ್ಟು ಪ್ರೌಡ್ ಫೀಲ್ ಇದೆ ರೋಹನ್ ಕಾರ್ಪೊರೇಷನ್ ದ ಬ್ರ್ಯಾಂಡ್? ಇಮೆನ್ಸ್ಲಿ ಪ್ರೌಡ್, ತುಂಬಾ ಪ್ರೌಡ್ ಆಗ್ತದೆ. ಯಾಕೆಂದ್ರೆ ಇದರಲ್ಲಿ ಎಲ್ಲರದ್ದು ಸ್ವೆಟ್, ಬ್ಲಡ್, ಟಿಯರ್ಸ್ ಎಲ್ಲ ಇದೆ. ತುಂಬಾ ಎಫರ್ಟ್ ಹಾಕಿದ್ದೇವೆ. ಮೇನ್ಲಿ ಎಫರ್ಟ್ ಗೋಸ್ ಟು ಮೈ ಫಾದರ್. ಅವರು ಎಷ್ಟು ಎಫರ್ಟ್ ಹಾಕಿದ ನಂತರ ಆಫ್ಟರ್ 32 years ನಾವು ಈ ಲೆವೆಲಿಗೆ ಬಂದಿದ್ದೇವೆ. ನಮ್ಮ ಎಂಪ್ಲಾಯೀಸ್ ಅವರಿಗೆ, ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೆ ತುಂಬಾ ಪ್ರೀತಿ ಇದೆ, ತುಂಬ ಪ್ರೌಡ್ ಇದೆ ನಮ್ಮ ತಂದೆ ಮೇಲೆ. ಸೇಮ್ ಟೈಮಲ್ಲಿ ನಾವು ಮಂಗಳೂರು ಜನರಿಗೆ ತುಂಬ ಪ್ರೌಡ್ ಇದೆ. ಯಾಕಂದರೆ ನಾವು ಎಲ್ಲಿ ಹೋದರೆ, ಬೆಂಗಳೂರು ಹೋದರೆ, ಬಾಂಬೆ ಹೋದರೆ, ಗೋವಾ, ಕೇರಳ, ಎಲ್ಲಿ ಹೋದರೆ ಯು ಸೇ ರೋಹನ್ ಬಿಲ್ಡರ್ಸ್, ಯಾರು ರೆಕಗ್ನೈಸ್ ಮಾಡ್ತಾರೆ. ಕರೆಕ್ಟ್. ನಾವು ಡೆಫಿನೆಟ್ಲಿ ಹೇಳ್ತಾರೆ, ಕರ್ನಾಟಕದಲ್ಲಿ ನೀವು ಎಷ್ಟು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ, ಎಷ್ಟನ್ನು ಪ್ರಾಜೆಕ್ಟ್ಸ್ ತರ್ತಾ ಇದೆ, ಯಾರು ಮಾಡೋದಿಲ್ಲ. ವೆರಿ ಯುನೀಕ್ ಪ್ರಾಜೆಕ್ಟ್ಸ್ ಅನ್ನು ನಾವು ತರ್ತಾ ಇದ್ದೇವೆ ಇಲ್ಲಿ. ನಮ್ಮ ಮಂಗಳೂರು ಗ್ರೋ ಆಗಬೇಕಂದು ನಮಗೆ ಒಂದು ಆಸೆ ಇದೆ. ಕರೆಕ್ಟ್. ಥ್ರೂ ದೀಸ್ ಪ್ರಾಜೆಕ್ಟ್ಸ್ ಇದು ನಾವು ನಮ್ಮ ಸಿಟಿಗೆ ವಾಪಸ್ ಕೊಡೋದು. ಕರೆಕ್ಟ್. ನಾವು ಎಲ್ಲರೂ ಹೇಳ್ತಾರೆ, ಓಕೆ ಫೈನಾನ್ಷಿಯಲ್ ಎಲಿಮೆಂಟ್ ಇಸ್ ಆಲ್ಸೋ ದೇರ್, ಬಟ್ ಮೇನ್ಲಿ ಇಟ್ ಇಸ್ ದ ಡೆವಲಪ್ಮೆಂಟ್ ದಟ್ ಇಸ್ ಅಟ್ ದ ಹಾರ್ಟ್. ಯಾವುದು ನಾವು ಸ್ಟ್ರಾಟಜಿ ಮಾಡಿದ್ರೆ ಮಂಗಳೂರು ಹೇಗೆ ಗ್ರೋ ಆಗ್ತದೆ ಅದನ್ನು ನಾವು ಯೋಚಿಸಿ ಮಾಡ್ತೇವೆ. ಸಿಂಪ್ಲಿ ಲ್ಯಾಂಡ್ ಇದೆ, ಕರೆಕ್ಟ್, ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮ್ಮ ಹತ್ರ ರಿಸೋರ್ಸ್ ಇದೆ ಅಂತ ನಾವು ಮಾಡೋದಲ್ಲ. ಕರೆಕ್ಟ್. ಇಟ್ ಈಸ್ ಟೇಕಿಂಗ್ ಮ್ಯಾಂಗ್ಳೂರ್ ಇನ್ ಟು ಕನ್ಸಿಡರೇಷನ್. ಮ್ಯಾಂಗ್ಳೂರ್ ಗ್ರೋ ಆಗಬೇಕು, ಸೌತ್ ಕನ್ನಡ ಡಿಸ್ಟ್ರಿಕ್ಟ್ ಗ್ರೋ ಆಗಬೇಕು, ಕರ್ನಾಟಕ ಗ್ರೋ ಆಗಬೇಕು, ಇಂಡಿಯಾ ಗ್ರೋ ಆಗಬೇಕು. ಕರೆಕ್ಟ್. ಈ ಟೈಮಲ್ಲಿ ವರ್ಲ್ಡ್ ಇದು ನೋಡಿದಾಗ ಈ ಟೈಮಲ್ಲಿ ಅದು ಮೇಜರ್ಲಿ ಇಂಪಾರ್ಟೆಂಟ್. ಕರೆಕ್ಟ್. ನಾವು ಮಂಗಳೂರಿನ ತುಂಬಾ ಜನರು ನಾವು ಹೊರಗೆ ಹೋಗ್ತೇವೆ, ಹೊರ ದೇಶಕ್ಕೆ ಹೋಗ್ತೇವೆ, ಸೆಟಲ್ ಆಗ್ತೇವೆ. ಇಟ್ ಈಸ್ ಆಲ್ಸೋ ಗುಡ್. ಯಾಕೆಂದ್ರೆ ನಮ್ದು ಜನರು ಎಲ್ಲಾ ಕಡೆಯಲ್ಲಿ ಇದ್ದಾರೆ ವರ್ಲ್ಡ್ ಅಲ್ಲಿ. ಅವರಿಗೆ ಸಿಗುವ ನಾಲೆಜ್ ಅವರು ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಕರೆಕ್ಟ್. ಆ ಐಡಿಯಾವನ್ನು ತೆಗೆದು ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಮುಂದಿನ 10 ವರ್ಷದಲ್ಲಿ ಮ್ಯಾಂಗ್ಳೂರ್ ವಿಲ್ ಬಿ ಡೆಫಿನೆಟ್ಲಿ ಅ ಮೆಟ್ರೋಪಾಲಿಟನ್ ಸಿಟಿ. ನಾವು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೇವೆ, ಜನರಿಗೆ ಸಹ ಜಾಸ್ತಿ ಬೇಕು, ಅವರಿಗೆ ಜಾಸ್ತಿ ಎಮ್ಯುನಿಟೀಸ್ ಬೇಕು, ಫೆಸಿಲಿಟೀಸ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಅದು ನಾವು ಅವರಿಗೆ ಕೊಡಬೇಕು. ಸೇಮ್ ಟೈಮಲ್ಲಿ ಸೋಷಿಯಲಿ ನಮ್ಮ ಹತ್ರ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಥ್ರೂ ರೋಹನ್ ಕಾರ್ಪೊರೇಷನ್ ಅದನ್ನು ನಾವು ಮಾಡ್ತಾ ಹೋಗ್ತೇವೆ. ಅದು ನಮ್ದು ಮೇನ್ಲಿ ಸರ್ವಿಸ್ ಓರಿಯೆಂಟೆಡ್ ವ್ಯೂ. ಎಸ್, ನಾವು ಸರ್ವಿಸ್ ಕೊಡ್ಲಿಕ್ಕೆ ನಮ್ದು ಆಸೆ. ಅದೇ ರೋಹನ್ ಸರ್ ಕೂಡ ಅದನ್ನೇ ಹೇಳ್ತಾ ಇರೋದು, ನಮ್ದು ಸರ್ವಿಸ್ ಮೈನ್ ಓರಿಯೆಂಟೆಡ್ ಅನ್ನುವಂಥದ್ದು, ಸೇವೆ ಅನ್ನುವಂಥದ್ದು ಪ್ರತಿ ಬಾರಿ ಹೇಳ್ತಾರೆ. ಸೊ ಯಾಕಂದ್ರೆ ರೋಹನ್ ಸರ್ ಯಾಕೆ ಬಹಳಷ್ಟು ಜನರಿಗೆ ಮಾರ್ಗದರ್ಶನವನ್ನು ಕೊಡ್ತಾರೆ, ಬಹಳಷ್ಟು ಜನರಿಗೆ ರೋಲ್ ಮಾಡೆಲ್ ಆಗ್ತಾರೆ, ಬಿಕಾಸ್ ಆಫ್ ದ್ಯಾಟ್.
ಅವರೊಂದು ಯುನೀಕ್ ಆಗಿರುವಂತಹ ಕಾನ್ಸೆಪ್ಟ್ ಅಂಡ್ ಡಿಫ್ರೆಂಟ್ ಆಗಿರುವಂತಹ ಐಡಿಯಾಸ್ ಅಂಡ್ ಚಾಲೆಂಜಿಂಗ್ ಆಗಿರುವಂತಹ ಪರ್ಸನಾಲಿಟಿ, ವೆರಿ ಡೇರಿಂಗ್ ಅಂಡ್ ಡ್ಯಾಶಿಂಗ್. ನಾನು ಪ್ರತಿ ಬಾರಿ ಹೇಳ್ತೀನಿ, ಇಟ್ಸ್ ನಾಟ್ ಅ ಜೋಕ್. ಯಾಕಂದ್ರೆ ಹಣ ಯಾರು ಬೇಕಾದ್ರೂ ಮಾಡ್ಬೋದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ, ಆದ್ರೆ ಏನಾದ್ರೂ ಮಾಡಬೇಕು, ಯುನೀಕ್ ಆಗಿರ್ಬೇಕು ಅನ್ನೋಂಥದ್ದು ಎಲ್ಲರ ಕಡೆ ಮಾಡ್ಬೇಕಂತ ಹೇಳಿ ಅದಕ್ಕೊಂದು ಏನ್ ಹೇಳ್ತಾರೆ ಡಿಫ್ರೆಂಟ್ ಆಗಿರುವಂತಹ ಒಂದು ತಾಕತ್ತು ಬೇಕು, ಒಂದು ಅದಕ್ಕೆ ಆಗಿರೋ ಚಾಲೆಂಜಿಂಗ್ ಆಗಿರುವಂತಹ ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ಳುವಂತ ಒಂದು ಜೋಶ್ ಬೇಕು. ಸೊ ಅದು ರೋಹನ್ ಸರ್ ಇದೆ. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು ಸರ್. ಈಗ ತಾವು ಈ ಕ್ಷೇತ್ರದಲ್ಲಿ 16 years ಅಲ್ಲೇ ತಾವು ಬಂದಿದ್ದೀರಿ ರಿಯಲ್ ಎಸ್ಟೇಟ್ ನಲ್ಲಿ. ಸೊ ಹಾಗಿದ್ದಾಗ ತಾವು ತಮ್ಮ ಎಜುಕೇಶನ್ ಅದರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಸರ್. ಏನ್ ಹೇಳ್ತೀರಾ ಸರ್ ತಮ್ಮ ಎಜುಕೇಶನ್ ಅಂಡ್ ತಮಗೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ತಾನು ಕೂಡ ಬರ್ಬೇಕಂತ ಹೇಳಿ ಯಾವಾಗ ಅನಿಸ್ತು ಸರ್ ಅಂಡ್ ವೈ ಸರ್? ಸರ್ ನಾನು ಸೇಂಟ್ ತೆರೇಸಾ ಸ್ಕೂಲಲ್ಲಿ ಓದಿದೆ ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಅಲ್ಲಿ ನಾನು ಓದಿದೆ. ನಾನು PUC ನಾನು LOCS ಅಲ್ಲಿ ಮಾಡಿದೆ, ಸೇಂಟ್ ಅಲೋಷಿಯಸ್. ನಾನು ಡಿಗ್ರಿ ಸೇಂಟ್ ಅಲೋಷಿಯಸ್ ಅಲ್ಲಿ ಮಾಡಿದೆ. ನನಗೆ ಈ 3 ಇನ್ಸ್ಟಿಟ್ಯೂಷನ್ ಮೇಲೆ ತುಂಬಾ ಪ್ರೀತಿ, ಯಾಕೆಂದ್ರೆ ಇಲ್ಲಿ ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ಎಸ್ಪೆಷಲಿ ಸೇಂಟ್ ಅಲೋಷಿಯಸ್. ಸೇಮ್ ಟೈಮ್ ಅಲ್ಲಿ ನಾನು ನನ್ನ ಮಾಸ್ಟರ್ಸ್ ಮಾಡಿದೆ UK ಅಲ್ಲಿ, MSc ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಟ್ ಕ್ವೀನ್ ಮೇರಿ. ಅಲ್ಲಿ ಕಲ್ತು ನಾನು ಅದರ ಮುಂಚೆನೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನನ್ನ ತಂದೆಯವರು ಹೇಳಿದ್ರು ಇದೆ 3 virtues of working: risk, conviction, determination is very important. And through all of this, staying positive is even more important. ನಿಮ್ಗೆ ತುಂಬಾ ಡೌನ್ ಫಾಲ್ ಬರ್ತದೆ, ನಿಮ್ಗೆ ತುಂಬಾ ಅಪ್ಸ್ ಬರುತ್ತೆ, ಡೌನ್ಸ್ ಬರುತ್ತೆ, ಅದನ್ನ ಎಲ್ಲ ನೀವು ಪಾಸಿಟಿವ್ಲಿ ಆಗಿ ತಗೊಳ್ಬೇಕು. ಅದು ಪಾಸಿಟಿವ್ಲಿ ಆಗಿ ನಾವು ತಗೊಳ್ಳೋದಿಲ್ಲದಿದ್ರೆ ನಾಳೆ ನಮ್ಗೆ ಕಷ್ಟ ಆಗ್ತದೆ. ನಾವು ನಮ್ದೇ ವ್ಯಾಲಿಡ್ ಎಕ್ಸ್ಕ್ಯೂಸಸ್ ಅಲ್ಲಿ ನಾವು ಡಿಸ್ಟ್ರಾಯ್ ಆಗ್ತೇವೆ. ಅದನ್ನು ಆಗ್ಬಾರ್ದು. ನಾವು ಮೂವ್ ಆಗ್ಬೇಕು ಫಾರ್ವರ್ಡ್. ಎಷ್ಟು ನಾವು ಮೂವ್ ಆಗ್ತೇವೆ ಅಷ್ಟೇ ಬೆಟರ್. ಇದು ನನ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡ್. ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ರೋಹನ್ ಕಾರ್ಪೊರೇಷನ್ ಇಂದಲೇ ಸ್ಟಾರ್ಟ್ ಮಾಡಿದೆ ವರ್ಕ್ ಮಾಡ್ಲಿಕ್ಕೆ. ನನಗೆ ಡೆಫಿನೆಟ್ಲಿ ಗೈಡ್ ಮಾಡಿದ್ದಾರೆ. ಖಾಲಿ ನನ್ನ ತಂದೆಯವರಲ್ಲ, ನಮ್ಮ ಎಲ್ಲರೂ ಸ್ಟಾಫ್ ಅವರು ಎಲ್ಲರೂ ನನಗೆ ಗೈಡ್ ಮಾಡಿದ್ದಾರೆ. ತುಂಬಾ ಮೆಂಟರ್ ನನಗೆ ಮಾಡಿದ್ದಾರೆ. ಆದ್ರೆ ಯಾವುದು ಮೆಂಟರ್ಶಿಪ್ ನಿಮ್ಗೆ ನಿಮ್ಮ ತಂದೆ ಅಂದ್ರೆ ಸಿಗ್ತದೆ, ಬೇರೆಯವರ ಒಟ್ಟಿಗೆ ಸಿಗೋದಿಲ್ಲ. ಅದು ವೆರಿ ಡಿಫ್ರೆಂಟ್. ಯಾಕೆಂದ್ರೆ ಅವರಿಗೆ ಫೀಲ್ ಆಗ್ತದೆ. ಸೇಮ್ ಟೈಮ್ ಅಲ್ಲಿ ಅವ್ರಿಗೆ ಗೊತ್ತಿದೆ ನಾನು ಟಫ್ ಆಗೋದಿಲ್ಲದಿದ್ರೆ ಅವರು ಕಲೀಲಿಕ್ಕೆ ಆಗೋದಿಲ್ಲ. ಟೀಚರ್ ನಿಮ್ಗೆ ಸ್ಕೂಲಲ್ಲಿ ಟಫ್ ಇಲ್ಲದಿದ್ರೆ ನೀವು ಕಲಿಯೋದಿಲ್ಲ, ಇಲ್ಲದ್ರೆ ನೀವು ಆಟ ಆಡ್ತಾ ಕೊಡ್ತೀರಿ, ಹಾಗೆ ಆಗೋದಿಲ್ಲ. ಅವರು ನಂಗೆ ಅಡ್ವೈಸು ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ಸು ಕೊಟ್ಟಿದ್ದಾರೆ. ಬಟ್ ಸೇಮ್ ಟೈಮಲ್ಲಿ ನಾನು ಯಾವುದು ಹೊಸ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಿದ್ರೆ ಅವ್ರು ಹೇಳ್ತಾರೆ ನೀನು ಸ್ಟಾರ್ಟ್ ಮಾಡು, ಯು ವಿಲ್ ಲರ್ನ್. ಫೇಲಿಯರಿಂದ ನೀನು ಕಲಿತಿ, ಸಕ್ಸಸ್ ಆದರೆ ಫ್ರಮ್ ಸಕ್ಸಸ್ ಯು ವಿಲ್ ಲರ್ನ್. ಅವ್ರು ವಾಟ್ ಎವರ್ ಇಟ್ ಇಸ್ ಹಂಬಲ್ ಇರಬೇಕು. ಸಕ್ಸಸ್ ತಲೆಗೆ ಹೋಗಬಾರ್ದು. ಮತ್ತೆ ಏನಿದ್ರೆ ಸಹ ಯು ಹ್ಯಾವ್ ಟು ಥ್ಯಾಂಕ್ ಗಾಡ್ ಅಂಡ್ ಯು ಹ್ಯಾವ್ ಟು ಗೋ ಫಾರ್ವರ್ಡ್. ಬೇರೆ ಏನಿಲ್ಲ ಸರ್. ನಾವು ಅದನ್ನೇ ಆ ವ್ಯಾಲ್ಯೂಸ್ ಅನ್ನು ತೆಗೆದು ಮುಂದೆ ಹೋಗ್ತೇವೆ ಅಷ್ಟೇ, ಬೇರೆ ಏನು ಆಲ್ಟೀರಿಯರ್ ಮೋಟಿವ್ ಇಲ್ಲ. ಬ್ಯೂಟಿಫುಲ್ ಸರ್. ಯಾಕಂದ್ರೆ ನಂಗೆ ಈ ಮಾತುಗಳನ್ನು ಕೇಳಿದಾಗ ಲಾಸ್ಟ್ ಟೈಮ್ ರೋಹನ್ ಸರ್ ಬಂದಿದ್ರು. ಸೊ ಅದೇ ನೆನಪಾಯ್ತು ನನಗೆ ಇನ್ನೊಂದ್ಸಲ. ಏನಂತ ಹೇಳಿದ್ರೆ ಆ ಟೈಮಲ್ಲಿ ರೋಹನ್ ಸರ್ ಸಚ್ ಅ ಹಂಬಲ್ ಪರ್ಸನ್, ನೋ ಡೌಟ್. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದ್ದಾರೆ, ಬಟ್ ಸ್ಟಿಲ್ ಸಚ್ ಅ ಹಂಬಲ್ ಪರ್ಸನ್. ಸೊ ಹಾಗಿದ್ದಾಗ ರೋಹನ್ ಸರ್ ಒಂದು ಮಾತು ನಾನು ಕೇಳಿದಾಗ, ಸರ್ ವೆರಿ ರಿಸ್ಕಿ ಅಲ್ಲ ಸರ್? ಯಾಕಂದ್ರೆ ಬಹಳಷ್ಟು ಪ್ರಾಜೆಕ್ಟ್ಗಳನ್ನ ಮಾಡ್ತೀರಿ, ಬಹಳಷ್ಟು ಯುನೀಕ್ ಆಗಿನ ಪ್ರಾಜೆಕ್ಟ್ಗಳು, ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳಲ್ಲ. ಸೊ ಹಾಗಿದ್ದಾಗ ವೆರಿ ರಿಸ್ಕಿ ಸರ್. ಹೌ ಅನ್ನುವಂಥದ್ದು ಸಾಧ್ಯ ಇದೆಯಾ, ಕಷ್ಟ ಅಲ್ವಾ ಅಂತ ನಾನು ಹೇಳ್ತೀನಿ. ಬಿಕಾಸ್ ಒಂದೆರಡು ಫೇಲ್ಯೂರ್ಗಳಿಗೆ ನಾವುಗಳು ಡೌನ್ ಫಾಲ್ ಆಗ್ತೀವಿ. ಸೊ ಹಾಗಿದ್ದಾಗ ಸರ್ ಅವಾಗ ಒಂದು ಮಾತು ಹೇಳಿದ್ರಿ, ಏನಂತ ಹೇಳಿದ್ರೆ ಬರುವಾಗ ಏನ್ ತಂದಿರಿ ಅಂತ ನಾನು ಕೇಳಿದ್ರು. ಏನಿಲ್ಲ ಸರ್ ಅಂತ ಹೇಳಿ, ಖಾಲಿ ಬಂದಿದೆ ನಾನು. ಹೋಗುವಾಗ ನಾನು ಕೊಂಡೋಗ್ತೀರಾ? ಇಲ್ಲ ಅಂತ ಹೇಳಿದೆ. ಸೊ ವೈ ರಿಸ್ಕಿ ಅನ್ನುವಂಥ ಕ್ಯಾಲ್ಕುಲೇಷನ್ ಅಂತ ಅವ್ರು ಹೇಳಿದ್ರು. ಸೊ ಅದು ಬಹಳಷ್ಟು ವೈರಲ್ ಆಗಿತ್ತು ಕೂಡ, ಬಹಳಷ್ಟು ಜನರು ಅಪ್ರಿಷಿಯೇಟ್ ಮಾಡಿದ್ರು ಬಿಕಾಸ್ ಆಫ್ ದಟ್ ಮೈಂಡ್ ಸೆಟ್, ಆ ಪಾಸಿಟಿವ್ ಮೈಂಡ್ ಸೆಟ್. ಸೊ ಹಾಗಿದ್ದಾಗ ಸರ್ ನೀವು ಆಕ್ಚುಲಿ ಸರ್ ಇಂದ ಕಲ್ತಿರುವಂಥದ್ದು ಆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಹಾಗಾದ್ರೆ ಹೇಳ್ತೀರಿ? ಅಂದ್ರೆ ಪಾಸಿಟಿವ್ ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಹೇಳ್ತೀರಾ ಸರ್? ಲೈಕ್ ಎನಿ ಸಿಚುವೇಶನ್ಸ್ ಆರ್ ಎನಿಥಿಂಗ್? ಸರ್ ಈಗ ನಿಮ್ಗೆ ತುಂಬಾ ಸಿಚುವೇಶನ್ ಬರ್ತದೆ. ಆ ಸಿಚುವೇಶನ್ ಅಲ್ಲಿ ನಿಮ್ಗೆ ಒಂದು ಹೈಯೆಸ್ಟ್ ನಿಮ್ದು ಡ್ರಾಬ್ಯಾಕ್ ಏನಂದ್ರೆ ವ್ಯಾಲಿಡ್ ಎಕ್ಸ್ಕ್ಯೂಸಸ್. ವ್ಯಾಲಿಡ್ ಎಕ್ಸ್ಕ್ಯೂಸಸ್ ಅಂದ್ರೆ ಏನು? ನನ್ನ ಹತ್ರ ಸೈಕಲ್ ಇಲ್ಲ, ನನ್ಗೆ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗುದಿಲ್ಲ. ನನ್ನ ಹತ್ರ ಶರ್ಟ್ ಇಲ್ಲ, ನಾನು ಇಸ್ತ್ರಿ ಮಾಡ್ಲಿಲ್ಲ, ನನ್ಗೆ ಅಲ್ಲಿ ಅವರ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಹಾಗೇನೆ ಯೋಚಿಸಿದ್ರೆ ಆಗುದಿಲ್ಲ. ಅದಕ್ಕೆ ಸೊಲ್ಯೂಷನ್ ನಾವು ನೋಡ್ಬೇಕು. ಅದಕ್ಕೆ ವ್ಯಾಲಿಡ್ ಎಕ್ಸ್ಕ್ಯೂಸಸ್ ನಾವು ಹೇಳ್ತೇವೆ. ವ್ಯಾಲಿಡ್ ಎಕ್ಸ್ಕ್ಯೂಸಸ್ಗೆ ಯಾವಾಗ ನಾವು ಕಟ್ ಮಾಡ್ತೇವೆ, ಅದರಿಂದ ನಾವು ಹೊರಗೆ ಬಂದು ಔಟ್ ಆಫ್ ದ ಥಿಂಕಿಂಗ್ ಯೋಚಿಸ್ತೇವೆ, ಆವಾಗಲೇ ನಮ್ಗೆ ಪ್ರೋಗ್ರೆಸ್ ಸಿಗೋದು. ವಿದೌಟ್ ಪ್ರೋಗ್ರೆಸ್ ದೇರ್ ಇಸ್ ನೋ ಕಂಟಿನ್ಯೂಟಿ. ಕರೆಕ್ಟ್. ಪ್ರೋಗ್ರೆಸ್ ಆಗ್ಬೇಕು. ಕರೆಕ್ಟ್. ಪಾಸಿಟಿವಿಟಿ ವರ್ಕ್ಸ್ ಇನ್ ದ ಸೇಮ್ ವೇ. ನಾವು ಪಾಸಿಟಿವ್ ಇಲ್ಲದಿದ್ರೆ ನಮ್ಗೆ ಮುಂದಿದ್ದು ಪ್ರೋಗ್ರೆಸ್ ನಮ್ಗೆ ಕಾಣ್ಲಿಕ್ಕೆ ಆಗುದಿಲ್ಲ. ನಾವು ಖಾಲಿ ಪಾಸಿಟಿವ್ ಇದ್ರೆ ನಾವು ಯೋಚಿಸ್ತೇವೆ
ನನಗೆ ಮುಂದೆ ಹೋಗ್ಬೇಕು, ನನಗೆ ಪ್ರಾಜೆಕ್ಟ್ ಮಾಡಬೇಕು, ನನಗೆ ಸರ್ವಿಸ್ ಕೊಡಬೇಕು, ನನಗೆ ಹಣ ಮಾಡಬೇಕು ಎಲ್ಲ ನೀವು ಆವಾಗ ಓನ್ಲಿ ಇಫ್ ಪಾಸಿಟಿವ್ ನಿಮ್ಗೆ ಬರ್ತದೆ, ಇಲ್ಲಾದ್ರೆ ಅದು ಬರೋದಿಲ್ಲ. ಸೊ ಪಾಸಿಟಿವ್ ಪ್ಲೇಸ್ ಹ್ಯೂಜ್ ರೋಲ್. ನಾನು ಸಣ್ಣದಿರುವಾಗ ನಮ್ಗೆ ತುಂಬಾ ಕಸ್ಟಮರ್ ನಾನು ನೋಡಿದ್ದೇನೆ, ಒನ್ ಆನ್ ಒನ್ ನಾನು ನೋಡಿದ್ದೇನೆ ಹೇಗೆ ನಾವು ಡೀಲ್ ಮಾಡ್ತೇವೆ, ಹೇಗೆ ನಾವು ಪ್ರಾಬ್ಲಮ್ಸ್ ಅನ್ನು ಟ್ಯಾಕಲ್ ಮಾಡ್ತೇವೆ. ಒಂದು ಕಸ್ಟಮರ್ ಏನಿದ್ರು ಅಂದ್ರೆ ಅವರು ನಂಗೆ ಕಾಲ್ ಮಾಡಿ ಹೇಳಿದ್ರು, ಸರ್ ನಿಮ್ಮ ಅಪಾರ್ಟ್ಮೆಂಟ್ ಇದೆ, ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ವಾಸ್ತು ಪ್ರಕಾರ ಇಲ್ಲ, ಹಾಗೆ ತುಂಬಾ 10 ಕಂಪ್ಲೇಂಟ್ ಹಿಂಗೆ ಹೇಳಿಲ್ಲ. ಯಾಕಂದ್ರೆ ಕಸ್ಟಮರ್ ಇಸ್ ಆಲ್ವೇಸ್ ರೈಟ್. ಯು ಕೆನಾಟ್ ಸೇ ದಟ್ ಕಸ್ಟಮರ್ ಸರ್ ದಿಸ್ ಇಸ್ ನಾಟ್, ಐ ಡೋಂಟ್ ಅಗ್ರಿ ವಿತ್ ಯು ಡೋಂಟ್ ಫೈಟ್ ವಿತ್ ದಟ್. ಓಕೆ, ನಾನು ಖಾಲಿ ಒಂದು ಅಡ್ವೈಸ್ ಹೇಳಿದ್ದೆ ಅಪ್ಪ ಹತ್ರ, ಈಗಿನ ಕಸ್ಟಮರ್ ಸಿಗುವಾಗ ಏನು ಮಾಡ್ಲಿಕ್ಕೆ ನಾವು ಅವ್ರ ಜೊತೆ ನೀನು ಏನು ಹೇಳ್ಬೇಡ, ನೀನು ಪಾಸಿಟಿವ್ಲಿ ಆಗಲಿ ರಿಪ್ಲೈ ಕೊಡು ಅಷ್ಟೇ. ನಾನು ಪಾಸಿಟಿವ್ಲಿ ಆಗಲಿ ರಿಪ್ಲೈ ಕೊಟ್ಟಿದ್ದೆ, ಸರ್ ಎಲ್ಲ ಲೈಸೆನ್ಸ್ ಎಲ್ಲ ಸಿಗ್ತಿದೆ, ವಿ ಹ್ಯಾವ್ ಗಾನ್ ಟು ದ ಟಾಪ್ ಎಕ್ಸ್ಪರ್ಟ್ಸ್ ಇನ್ ವಾಸ್ತು, ಎವ್ರಿಥಿಂಗ್ ಇಸ್ ಬಿನ್ ಚೆಕ್ಡ್, ದೇರ್ ಇಸ್ ನಥಿಂಗ್ ದಟ್ ವಿ ಆರ್ ಲೆಫ್ಟ್ ಬಿಹೈಂಡ್. ನೀವು ಬಿಲೀವ್ ಮಾಡೋದಿಲ್ಲ, ಅದು ಆ ಕಸ್ಟಮರ್ ಅವರು ಫ್ಲಾಟ್ ತೆಗೆದಿದ್ದಾರೆ, ಯಾವ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನೇ ಫ್ಲಾಟ್ ಅವರು ಬೈ ಮಾಡಿದ್ದಾರೆ. ಅದಕ್ಕೆ ನಾವು ಯೋಚಿಸ್ಲಿಕ್ಕೆ ಇಲ್ಲ. ಪಾಸಿಟಿವಿಟಿ ವಿಲ್ ಗೆಟ್ ಯು ಇನ್ ಟು ಗೇಟ್ಸ್, ವಿಲ್ ಗೆಟ್ ಯು ಇನ್ ಟು ಡೋರ್ಸ್ ದಟ್ ಯು ಡಿಡ್ಂಟ್ ಥಿಂಕ್ ವೇರ್ ಓಪನ್. ಕರೆಕ್ಟ್. ಸೊ ಪಾಸಿಟಿವ್ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಡೋರ್ಸ್ ಓಪನ್ ಆಗ್ತದೆ, ನಿಮ್ಗೆ ಪ್ರೋಗ್ರೆಸ್ ಆಗ್ತದೆ. ಸೇಮ್ ಟೈಮ್ ಅಲ್ಲಿ ನಿಮ್ದು ಏನಿದ್ರೆ ನೆಗೆಟಿವಿಟಿ ಇದೆ ನಿಮ್ಮ ಬಾಡಿಯಲ್ಲಿ ಅದು ಹೋಗ್ತದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಹೌದು, ನೆಗೆಟಿವಿಟಿ ಸಹ ಬರಬೇಕು, ಪಾಸಿಟಿವ್ ಸಹ ಬರಬೇಕು, ಬಟ್ ಹೌ ಯು ಪಾಸಿಟಿವ್ಲಿ ಟ್ಯಾಕಲ್ ವಿತ್ ದ ನೆಗೆಟಿವಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಬ್ಯೂಟಿಫುಲ್. ಓಕೆ, ನೈಸ್. ಇಲ್ಲ, ನಾನು ಸರ್ ಜೊತೆ ಮಾತಾಡಿದ್ದೇನೆ, ಇದೇ ಒಂದು ಪಾಸಿಟಿವ್ ವೈಬ್ರೇಷನ್. ಅಂಡ್ ಎಸ್, ಯು ಆಲ್ಸೋ ಸರ್, ಇಟ್ಸ್ ಲೈಕ್ ರಿಯಲಿ ಗ್ರೇಟ್. ಯಾಕಂದ್ರೆ ನಾವು ನೋಡಿರುವಂಥ ರೋಹನ್ ಸರ್ ಅನ್ನು ನೋಡಿದ್ದೀವಿ, ಅಂಡ್ ಈಗ ನಿಮ್ಮ ಜೊತೆ ಮಾತಾಡೋ ಜೂನಿಯರ್ ರೋಹನ್ ಸರ್ ಪಕ್ಕ ನೋಡೋಟ್ಟು. ಸೊ ದಟ್ಸ್ ವೈ ಸರ್. ಈಗ ಈ ರಿಯಲ್ ಎಸ್ಟೇಟ್ ಕ್ಷೇತ್ರ ಸರ್ ಹೇಗಿದೆ ಈಗ ಮಂಗಳೂರಿನಲ್ಲಿ? ರಿಯಲ್ ಎಸ್ಟೇಟ್ ಕ್ಷೇತ್ರ ಹೇಗಿದ್ರಿ ತಮ್ಮ ಪ್ರಕಾರ? ಯಾಕಂದ್ರೆ ಬಹಳಷ್ಟು ನೋಡಿದಿರಿ ತಾವುಗಳು. ಸೊ ಹಾಗಿದ್ದಾಗ ಸರ್, ರೋಹನ್ ಸರ್ ಗೊತ್ತಿದೆ, ಅಂಡ್ ಡಿಯೋನ್ ಸರ್ ನೋಡಿದಾಗ ಸೊ ರಿಯಲ್ ಎಸ್ಟೇಟ್ ಕ್ಷೇತ್ರ ಮ್ಯಾಂಗ್ಳೂರಲ್ಲಿ ಡೆಫಿನೆಟ್ಲಿ ಗ್ರೋ ಆಗ್ತದೆ. ಇಟ್ ಇಸ್ ಗ್ರೋಯಿಂಗ್, ಇಟ್ ಇಸ್ ಡೆವಲಪಿಂಗ್. ಅದು ಡೆವಲಪ್ಮೆಂಟಿಗೆ ನಾವು ಸಹ ಕಾಂಟ್ರಿಬ್ಯೂಷನ್ ಮಾಡಬೇಕು. ನಾವು ಎಲ್ಲರೂ ಒಟ್ಟಿಗೆ ಸೇರಿ, ಈಗ ನಾವು ಮಂಗಳೂರಲ್ಲಿ ಯಾರೆಲ್ಲ ಬಿಲ್ಡರ್ ಇದ್ದಾರೆ, ನಾವು ಎಲ್ಲರೂ ಒಟ್ಟಿಗೆ ಸೇರಿ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೇವೆ. ನೀವು ನೋಡಿ, ಎಲ್ಲ ಸ್ಕೈ ಸ್ಕ್ರೇಪರ್ಸ್, ಹೈ ಎಂಡ್ ಟವರ್ಸ್, ಅದು ಎಲ್ಲವನ್ನು ಮಾಡಿ ನಾವು ಕಮರ್ಷಿಯಲ್ ಯೂನಿಟ್ಸ್, ರೆಸಿಡೆನ್ಷಿಯಲ್ ಯೂನಿಟ್ಸ್, ಮಾಲ್ಸ್ ಎಲ್ಲವನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಖಾಲಿ ಇದಕ್ಕೆ ಅಲ್ಲ, IT ಇನ್ಫ್ರಾಸ್ಟ್ರಕ್ಚರ್ಗೆ ಎಲ್ಲಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ರೆಡಿ ಇದ್ದೇವೆ. ಒಂದ್ಸಲ ಅದು ಬೂಮ್ ಆಗೋ ನಂತರ ಬಿಲ್ಡರ್ಸ್ ವಿಲ್ ಬಿ ಇನ್ ದ ಫೋರ್ ಫ್ರಂಟ್. ಯಾಕೆ? ಅದು ಡಿಮಾಂಡ್ ನಾವು ಸ್ಯಾಟಿಸ್ಫೈ ಮಾಡಬೇಕು. ಡೆಫಿನೆಟ್ಲಿ ಗ್ರೋ ಆಗ್ತದೆ ಮಾರ್ಕೆಟ್. ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್ ಬಂದಿದೆ ನಮ್ಮ ಊರಿಗೆ. ಸೇಮ್ ವೇ ಅಲ್ಲಿ ನಮ್ದು ಯಾರು ಇದ್ದಾರೆ, ನಮ್ದು DCM ಇರಲಿ, CM ಇರಲಿ, ದೇ ಆರ್ ಆಲ್ಸೋ ಡೆಫಿನೆಟ್ಲಿ ಅವ್ರಿಗೆ ತುಂಬಾ ಮಂಗಳೂರು ಮೇಲೆ ಪ್ರೀತಿ, ಅವರಿಗೆ ಸಹ ಮಂಗಳೂರು ಗ್ರೋ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ. ಅವರು ಸಹ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಆ ಕಾಂಟ್ರಿಬ್ಯೂಷನ್ ಎಲ್ಲರೂ ನಾವು ಒಟ್ಟಿಗೆ ಮಾಡಿ, ಇನ್ಕ್ಲೂಡಿಂಗ್ ಆರ್ ಕಸ್ಟಮರ್ಸ್, ಆರ್ ಆರ್ಡಿನರಿ ಪೀಪಲ್, ಎಲ್ಲರೂ ಅವ್ರಿಗೆ ಅದು ಡಿಮಾಂಡ್ ಕ್ರಿಯೇಟ್ ಮಾಡಿ ನಾವು ಮಾಡ್ತಾ ಇದ್ದೇವೆ ಪ್ರಾಜೆಕ್ಟ್. ಖಾಲಿ ನಾವು ರೋನ್ ಕಾರ್ಪೊರೇಷನ್ ಅಲ್ಲ, ಬೇರೆ ಎಲ್ಲಾ ಬಿಲ್ಡರ್ಸ್ ಮಂಗಳೂರಲ್ಲಿ ಇರೋದು, ಸೌತ್ ಕನ್ನಡಲ್ಲಿ ಎಲ್ಲಾ ಬಿಲ್ಡರ್ ನಾವು ಒಟ್ಟಿಗೆ ಮಾಡ್ತೇವೆ ಅದನ್ನು. ಸೊ ಡೆಫಿನೆಟ್ಲಿ ರಿಯಲ್ ಎಸ್ಟೇಟ್ ವಿ ವಿಲ್ ಸಿ ಅ ಬೂಮ್, ವಿ ವಿಲ್ ಡೆಫಿನೆಟ್ಲಿ ಸಿ ಗ್ರೋತ್, ಬಿಕಾಸ್ ದ ಡಿಮಾಂಡ್ ಆಸ್ ಮಚ್ ಆಸ್ ವಿ ಸೇ ಡಿಮಾಂಡ್ ಇಲ್ಲ, ಈಗ ಅದು ಇಲ್ಲ ಇದು ಇಲ್ಲ, ಬಟ್ ಇಯರ್ ಓವರ್ ಇಯರ್ ಫ್ಯಾಮಿಲೀಸ್ ಗ್ರೋ ಆಗ್ತದೆ. ಜನರು ಇನ್ನೂ ಮ್ಯಾಂಗ್ಳೂರಿಗೆ ಇಮಿಗ್ರೇಟ್ ಆಗ್ತಾರೆ. ಫ್ರಮ್ ಕೇರಳ, ಫ್ರಮ್ ಮುಂಬೈ, ಫ್ರಮ್ ಮಹಾರಾಷ್ಟ್ರ, ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್ ಜನರು ಬರ್ತಾರೆ. ಅವರಿಗೆ ಎಲ್ಲ ನಾವು ಮನೆ ಕೊಡ್ಬೇಕು. ಕರೆಕ್ಟ್. ದಟ್ ಈಸ್ ದ ಮೇನ್ ಎಜೆಂಡಾ. ಕರೆಕ್ಟ್, ಕರೆಕ್ಟ್ ಅಲ್ವಾ? ಫಾರ್ ಅ ಪರ್ಸನ್ ಮೇನ್ ಥಿಂಗ್ ವಾಟ್ ಇಸ್ ರಿಕ್ವೈರ್ಡ್: ಫುಡ್, ಶೆಲ್ಟರ್ ಅಂಡ್ ಹೆಲ್ತ್. ದಟ್ ಇಸ್ ವಾಟ್ಸ್ ರಿಕ್ವೈರ್ಡ್. ಆಲ್ ದಿಸ್ ಓನ್ಲಿ ಇಫ್ ಯು ಗಿವ್, ನಮ್ಗೆ ಮಂಗಳೂರು ಗ್ರೋ ಆಗ್ತದೆ ಅಲ್ವಾ? ಈಗ ಮಂಗಳೂರಲ್ಲಿ ಸರ್ ಬಹಳಷ್ಟು ವಿಚಾರಗಳಿದೆ. ಅಂದ್ರೆ ಒಂದ್ ಕಡೆ ಜಾಸ್ತಿಯಾಗಿ ಮಂಗಳೂರಲ್ಲಿ ಈ ಪ್ಲಾಟ್ಸ್ಗಳು, ಲೇಔಟ್ಸ್ಗಳು, ಜೊತೆಗೆ ಅಪಾರ್ಟ್ಮೆಂಟ್ಗಳು, ಒಂದು ಕಡೆ ಕಮರ್ಷಿಯಲ್ಸ್ಗಳು. ನಾನು ಈ ನಮ್ಮ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಬಂದಾಗ ಇಲ್ಲಿ ಬಹಳಷ್ಟು ಅಂದರೆ ಪ್ಲಾಟ್ಸ್ಗಳು ಮತ್ತು ಲೇಔಟ್ಸ್ಗಳು ಕಂಪೇರ್ ಮಾಡಿದರೆ ನಮ್ಮ ಅಪಾರ್ಟ್ಮೆಂಟ್ಗಳು ಯಾವುದು ಬಹಳಷ್ಟು ಬೇಡಿಕೆ ಇದೆ, ಜನರು ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಯಾವುದು ಬಹಳಷ್ಟು ಜನರ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಸರ್? ಹೇಗೆ? ಜನರಲಿ ರೆಸಿಡೆನ್ಷಿಯಲ್ಗೆ ಯಾವುದು ಸಹ ಡಿಮಾಂಡ್ ಇರ್ತದೆ, ಫ್ರಮ್ ಎ ಇನ್ವೆಸ್ಟ್ಮೆಂಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಆಲ್ಸೋ ಫ್ರಮ್ ಅ ವಾಟ್ ಯು ಕಾಲ್ ಇಟ್ ಯುಟಿಲಿಟಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಯಾರು ನಮ್ಮ ಕಸ್ಟಮರ್ ಬರ್ತಾರೆ ಅವರು ನಾಟ್ ಓನ್ಲಿ ಆಸ್ ಎನ್ ಇನ್ವೆಸ್ಟ್ಮೆಂಟ್, ಬಟ್ ಅವರಿಗೆ ನಿಲ್ಲಿಗೆ ಸಹ ಮನೆ ಬೇಕು. ತುಂಬಾ ಜನರು ತುಂಬಾ ಆಸೆ ತಗೊಂಡು ಮನೆ ಬೈ ಮಾಡ್ಲಿಕ್ಕೆ ಬರ್ತಾರೆ. ಅವರಿಗೆ ನಾವು ಟಾಪ್ ಸರ್ವಿಸ್ ಕೊಡ್ಬೇಕು, ಅದು ನಮ್ದು ಡ್ಯೂಟಿ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಅದನ್ನು ಫುಲ್ಫಿಲ್ ಮಾಡ್ಬೇಕು. ಕರೆಕ್ಟ್. ಸೇಮ್ ಟೈಮ್ ಅಲ್ಲಿ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಆಲ್ಸೋ ಬೂಮ್ ಆಗ್ತದೆ. ತುಂಬಾ ಜನರು ಆಂಟರ್ಪ್ರಿನರ್ಶಿಪ್ ಅನ್ನು ಮುಂದೆ ತೆಗೆತಾ ಹೋಗ್ತಾ ಇದ್ದಾರೆ. ತುಂಬಾ ಆಂಟರ್ಪ್ರಿನರ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅವರಿಗೆ ಫೆಸಿಲಿಟೀಸ್ ಬೇಕು, ಅದನ್ನು ನಾವು ಕೊಡ್ತಾ ಇದ್ದೇವೆ ಅವರಿಗೆ.
ಸೇಮ್ ಟೈಮಲ್ಲಿ ಮ್ಯಾಂಗ್ಳೂರಲ್ಲಿ ಒಂದು ಬೂಮ್ ಬರ್ತದೆ ಯಾವಾಗ ವೆನ್ ಮೇಜರ್ ಕಂಪನೀಸ್ ಎಂಟರ್ ಇನ್ ಟು ಮ್ಯಾಂಗ್ಳೂರ್, ವೆನ್ ಕಂಪನೀಸ್ ವಿದಿನ್ ಮ್ಯಾಂಗ್ಳೂರ್ ಎಕ್ಸ್ಪ್ಯಾಂಡ್, ಆವಾಗ ಈ ಕಮರ್ಷಿಯಲ್ ಸ್ಪೇಸಸ್ ಫಿಲ್ ಆಗ್ತದೆ. ಸೇಮ್ ಟೈಮಲ್ಲಿ ನಾವು ಇದು ಸಸ್ಟೈನಬ್ಲಿ ಮಾಡಿದ್ರೆ ಎನ್ವೈರನ್ಮೆಂಟಿಗೆ ಸಹ ನಾವು ಏನಾಗ್ತದೆ ಅದು ಕಾನ್ಶಿಯಸ್ ಆಗ್ತೇವೆ. ಕರೆಕ್ಟ್ ಕರೆಕ್ಟ್. You have to do this very consciously, but both are going to be in demand. Residential is already in demand, commercial also will be in demand. That is definite. ಓಕೆ ಓಕೆ. ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಹೇಗೆ ಸರ್? ನಮ್ಮ ಮಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಮಾಡುವಂತ ಇನ್ವೆಸ್ಟ್ಮೆಂಟ್ಗಳು ಬಹಳಷ್ಟು ಮುಂದೆ ಬರ್ತಾರಾ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇಲ್ಲಿ ರಿಯಲ್ ಎಸ್ಟೇಟ್ಗೆ? ಡೆಫಿನೆಟ್ಲಿ ಬರ್ತಾರೆ. ಓಕೆ, ಡೆಫಿನೆಟ್ಲಿ ಬರ್ತಾರೆ. ನಮ್ಮ NRI ಕ್ಲೈಂಟ್ಸ್ ಅವರು ತುಂಬಾ ವರ್ಷದಿಂದ ಹೊರಗಿದ್ರೆ ಸಹ ಊರವರದು ಮಂಗಳೂರು, ಪ್ರೀತಿ ಮಂಗಳೂರು ಮೇಲೆ, ಹೌದಪ್ಪ, ಅವರು ಇನ್ವೆಸ್ಟ್ ಮಾಡ್ತಾರೆ. ಫ್ರಮ್ ಇನ್ವೆಸ್ಟ್ಮೆಂಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ರಿಯಲ್ ಎಸ್ಟೇಟ್ ಇಸ್ ಡೆಫಿನೆಟ್ಲಿ ಬೂಮಿಂಗ್. ನಿಮ್ಗೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ. ಎಷ್ಟು ನಾವು ಸಿಟಿ ಸೆಂಟರ್ ಇಂದ ಔಟ್ಸ್ಕರ್ಟ್ಸ್ ಗೆ ಗ್ರೋ ಆಗ್ತಾ ಹೋಗ್ತೇವೆ, ಆವಾಗ ಲ್ಯಾಂಡ್ ವ್ಯಾಲ್ಯೂ ಅಷ್ಟೇ ಗ್ರೋ ಆಗ್ತಾ ಹೋಗ್ತದೆ. Year over year, 7.5% is the average that you can get in terms of rental income, in terms of the return that you're getting. But with inflation, you will definitely earn more as opposed to fixed deposit or gold. Gold is obviously an asset that year over year goes on increasing, right? Fact. Same way, real estate also will go on increasing because land holds its value. It doesn't disappear overnight. So the value also will keep on improving. ವ್ಯಾಲ್ಯೂ ನಿಮ್ಗೆ ಬರ್ತದೆ. ಈಗ 7.5% ನಾವು ಹೇಳ್ತೇವೆ. ಆಸ್ ಮಂಗಳೂರು ಗ್ರೋ ಆಗ್ತದೆ, ಮೇ ಬಿ ನಿಮ್ಗೆ ನೆಕ್ಸ್ಟ್ ಇಯರ್ ಅಲ್ಲಿ ನಿಮ್ಗೆ ಡಬಲ್ ಸಿಗ್ಲಿಕ್ಕೆ ಚಾನ್ಸಸ್ ಇದೆ. ನಮ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅಲ್ಲಿ ಯಾರು ಈಗ ಸ್ಟಾರ್ಟಿಂಗ್ ಅಲ್ಲಿ 3,500 4,000 ರೇಟಿಗೆ ಮನೆ ತಗೊಂತಾರೆ, ಅವರು ಈಗ ಆಲ್ಮೋಸ್ಟ್ ಡಬಲ್ ಪ್ರೈಸ್ಗೆ ಅವರು ಮನೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ದೇರ್ ಇಸ್ ಡೆಫಿನೆಟ್ಲಿ ಅಪ್ರಿಸಿಯೇಷನ್ ಫಾರ್ ವಾಟ್ ಯುವರ್ ಪ್ರಾಡಕ್ಟ್ ಇಸ್ ಅಲ್ವಾ. ಜೊತೆಗೆ ಸರ್, ಈಗ ಮಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಹೌ ಅನ್ನೋ ಪ್ರಶ್ನೆಗಳು ಬರುತ್ತೆ. ಯಾಕಂದ್ರೆ ಬೇರೆ ಸಿಟಿಗಳಿಗೆ ನಾವು ಹೋಲಿಸಿದಾಗ, ಇವನ್ ಬ್ಯಾಂಗ್ಳೂರ್ ಆಲ್ಸೋ, ಮುಂಬೈ ಆಲ್ಸೋ, ಡೆಲ್ಲಿ, ಎನಿ ಅದರ್ ಪ್ಲೇಸಸ್ ಲೈಕ್ ಮಂಗಳೂರು, ಇಲ್ಲಿ ರಿಯಲ್ ಎಸ್ಟೇಟ್ ತಾವು ಬ್ರ್ಯಾಂಡ್ ನೇಮ್, ಬಟ್ ಸ್ಟಿಲ್ ಇದು ರಿಸ್ಕ್ ಆರ್ ಈಸಿ ಅನ್ನೋ ಪ್ರಶ್ನೆ ಬರುತ್ತೆ. ರಿಸ್ಕ್ ಅಲ್ವಾ ಅನ್ನೋ ಹೇಳುವವರು ಕೂಡ ಇರ್ತಾರೆ ಕೆಲವು ಕಡೆಗಳಲ್ಲಿ. ಯಾಕಂದ್ರೆ MNC ಕಂಪನಿಗಳು ಸ್ವಲ್ಪ ಕಡಿಮೆ ಇದೆ ಅಥವಾ ಬೇರೆ ಬೇರೆ ಇಶ್ಯೂಸ್ಗಳಿವೆ. ಸೊ ದಟ್ಸ್ ವೈ ಏನ್ ಹೇಳ್ತೀರಾ ಸರ್, ರಿಸ್ಕಿ ಆರ್ ಎನಿಥಿಂಗ್ ರಿಯಲ್ ಎಸ್ಟೇಟ್? ಸರ್, ರಿಸ್ಕ್ ಇದೆ, ರಿಸ್ಕ್ ಡೆಫಿನೆಟ್ಲಿ ಇದೆ. ದೇರ್ ಇಸ್ ನೋ ಡೌಟ್ ಅಬೌಟ್ ದಟ್. ರಿಸ್ಕ್ ತಗೊಳ್ಳೋದ್ರಿಂದ ನಮಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಫ್ ಇಟ್ ವಾಸ್ ಈಸಿ ಎವ್ರಿವನ್ ವುಡ್ ಬಿ ಡೂಯಿಂಗ್ ಇಟ್. ಬಟ್ ನಾವು ರಿಸ್ಕ್ ತಗೊಳ್ತಾ ಇರೋದು ಯಾಕೆಂದ್ರೆ MNC ಕಂಪನೀಸ್ ಎಲ್ಲ ನೀವು ಹೇಳಿದಾಗೆ Fortune 500 ಕಂಪನೀಸ್ ಮಂಗಳೂರನ್ನು ರೆಕಗ್ನೈಸ್ ಮಾಡಬೇಕು. ರೆಕಗ್ನೈಸ್ ಮಾಡದಿದ್ರೆ ಅವರಿಗೆ ಇಲ್ಲಿ ಈ ಲೊಕೇಶನ್ ಇದೆ ಅಂತ ಗೊತ್ತಿಲ್ಲ ಅವರಿಗೆ. 8.4 billion I think is the world population. ಆ ಪಾಪ್ಯುಲೇಷನ್ ಅಲ್ಲಿ ಮಂಗಳೂರು ಇಸ್ ವೆರಿ ಸ್ಮಾಲ್. ಬಟ್ ಅದು ಖಾಲಿ ನಾವು ನಮ್ಮನ್ನು ಪ್ರಮೋಟ್ ಮಾಡಿದ್ರೆ ಜನರು ನೋಡ್ತಾರೆ ನಮ್ಮನ್ನು. ಡೆಫಿನೆಟ್ಲಿ ನಾವು ರಿಸ್ಕ್ ತಗೊಳ್ತೇವೆ. ನಾವು ಈ ಸಿಗ್ನೇಚರ್ ಮೈಲ್ ಸ್ಟೋನ್ ಪ್ರಾಜೆಕ್ಟ್ಸ್ ಅನ್ನು ನಾವು ಮಾಡ್ತಾ ಇದ್ದೇವೆ, ನಾಟ್ ಓನ್ಲಿ ಫಾರ್ ಅಸ್ ಬಟ್ ಆಲ್ಸೋ ಫಾರ್ ಮ್ಯಾಂಗ್ಳೂರ್. ಈ ಪ್ರಾಜೆಕ್ಟ್ ಇಂದ ಮ್ಯಾಂಗ್ಳೂರಿಗೆ ತುಂಬಾ ಅಡ್ವರ್ಟೈಸಿಂಗ್ ಬರ್ತದೆ, ಮ್ಯಾಂಗ್ಳೂರಿಗೆ ತುಂಬಾ ಪ್ರಮೋಷನ್ ಆಗ್ತದೆ. ಮ್ಯಾಂಗ್ಳೂರ್ ಪ್ರಮೋಟ್ ಆದರೆ ಈ ಕಂಪನೀಸ್ ಬರುತ್ತೆ. ಈ ಕಂಪನೀಸ್ ಬಂದರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ, ಎಜುಕೇಶನ್ ಜಾಸ್ತಿ ಆಗ್ತದೆ, ಹೌಸಿಂಗ್ ಜಾಸ್ತಿ ಆಗ್ತದೆ, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತದೆ, ಹೆಲ್ತ್ ಕೇರ್ ಜಾಸ್ತಿ ಆಗ್ತದೆ. All these factors have to grow together. Only if these factors grow together can we sustainably grow. Correct. So it is very important that each of us in South Canara and in Mangalore, we promote our city, we promote our district. Now promote ಮಾಡೋದಿಲ್ರಿ, ಅದು ಆಗೋದಿಲ್ಲ. ಫ್ಯಾಕ್ಟ್ ನಿಜ. ಯಾಕಂದ್ರೆ ನಮ್ಮ ಮಂಗಳೂರು ಗುರುತಿಸ್ಕೊಳ್ಬೇಕು ಅನ್ನೋದು ಅಲ್ವಾ. ಯಾಕಂದ್ರೆ ಭಾರತ ದೇಶ ಮಂಗಳೂರಿನ ಹತ್ರ ತಿರುಗಿ ನೋಡುವಂತೆ ಮಾಡಬೇಕು ಅನ್ನೋಂಥದ್ದು ರೋಹನ್ ಸರ್ ಅವರದ್ದು ವಿಷನ್. ಯಾಕಂದ್ರೆ ಬಿಕಾಸ್ ಮುನ್ನೆ ತಾನೆ ಬಹಳಷ್ಟು ಸುದ್ದಿ ಮಾಡಿತ್ತು. ನಮ್ಮ ದಿ ಬ್ರ್ಯಾಂಡ್ ನೇಮ್ ರೋಹನ್ ಕಾರ್ಪೊರೇಷನ್, ಅದನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮ ಬಾಲಿವುಡ್ ನ ಸ್ಟಾರ್ ಕಿಂಗ್ ಕಾಂಗ್ ನಮ್ಮ ಶಾರುಖ್ ಖಾನ್ ಅವರು ಅದರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಶಾರುಖ್ ಖಾನ್ ಅವರು ಆಯ್ಕೆಯಾಗಿದ್ದಾರೆ, ಬಂದಿದ್ದಾರೆ ಅಂತ ಬಂದಾಗ ಬಹಳಷ್ಟು ಸುದ್ದಿ ಮಾಡಿತ್ತು. ವಿಚಾರ ಇಷ್ಟೇ ಸರ್, ಒಂದು ಮಾತನ್ನ ಹೇಳಿದ್ರು, ಏನಂತ ಹೇಳಿದ್ರೆ ನಮ್ಮ ಮಂಗಳೂರು ಗುರುತಿಸಿಕೊಳ್ಬೇಕು. ಶಾರುಖ್ ಖಾನ್ ಅವರು SRK ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ ಅಂತ ಬಂದಾಗ ನಮ್ಮ ಮಂಗಳೂರು ಗುರುತಿಸಿಕೊಳ್ತದೆ ಅಲ್ವಾ ಸರ್? ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಸರ್? ಶಾರುಖ್ ಖಾನ್ ಅವರು ಬಂದಿದ್ದಾರೆ ಅಂತ ಬಂದಾಗ ನಮ್ಗೆ ಎಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಸೊ ಅದರಲ್ಲೂ ಕೂಡ ರೋಹನ್ ಕಾರ್ಪೊರೇಷನ್ ಅವರ ವಿಚಾರದಲ್ಲಿ ಏನ್ ಹೇಳ್ತಾರೆ ಸರ್? ಸರ್, ಶಾರುಖ್ ಖಾನ್ ಅವರು ಲೈಫ್ ಫಸ್ಟ್ 5 years ಫ್ರಮ್ 0 to 5 he spent in Mangalore. ಅವರ ಗ್ರ್ಯಾಂಡ್ ಫಾದರ್ ಇಲ್ಲಿ ಪೋರ್ಟ್ ಇಂಜಿನಿಯರ್ ಆಗಿದ್ರು, ಅವರ ಗ್ರ್ಯಾಂಡ್ ಮದರ್ ಇಲ್ಲೇ ಇದ್ರು. ಅವರಿಗೆ ಸಹ ಮಂಗಳೂರು ಮೇಲೆ ಸ್ವಲ್ಪ ಪ್ರೀತಿ ಇದೆ. ಡೆಫಿನೆಟ್ಲಿ ಮ್ಯಾಂಗ್ಳೂರ್ ಗ್ರೋ ಆಗಬೇಕು. ಅದಕ್ಕಾಗಿ ನಾವು ನಾಟ್ ಓನ್ಲಿ ಫ್ರಮ್ ಕಂಪನಿ ಪಾಯಿಂಟ್ ಆಫ್ ವ್ಯೂ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ಬಟ್ ಆಲ್ಸೋ ಫ್ರಮ್ ಅ ಸಿಟಿ ಪಾಯಿಂಟ್ ಆಫ್ ವ್ಯೂ ನಾವು ಶಾರುಖ್ ಖಾನ್ ಅನ್ನು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಂಡಿದ್ದೀವಿ. ಅವರಿಗೆ ಸಹ ಮ್ಯಾಂಗ್ಳೂರ್ ಗ್ರೋ ಆಗಬೇಕು ಅನ್ನೋ ಆಸೆ ಇದೆ. ಸೊ ಡೆಫಿನೆಟ್ಲಿ ಅವರು ಮ್ಯಾಂಗ್ಳೂರಿಗೆ ಬರುವಾಗ ನಾಟ್ ಓನ್ಲಿ ನಮ್ದು ಫ್ಯಾನ್ಸ್ ಅವರಿಗೆ, ಬಟ್ ಎಲ್ಲರಿಗೆ ಒಂದು ಆಸೆ ಬರುತ್ತೆ ಇದೆ, ಮ್ಯಾಂಗ್ಳೂರ್ ಇಸ್ ಅ ಗ್ರೋಯಿಂಗ್ ಸಿಟಿ. ಕರೆಕ್ಟ್.
ಸಣ್ಣ ಸಿಟಿ ಅಲ್ಲ ಇದು. ನಮ್ಮ ಮಂಗಳೂರು ಅವರು ಎಲ್ಲ ಕಡೆಯಲ್ಲಿ ಇದ್ದಾರೆ, ವರ್ಲ್ಡ್ ಎಲ್ಲ ಪಾರ್ಟಲ್ಲಿ ಇದ್ದಾರೆ. ಸೇಮ್ ಟೈಮಲ್ಲಿ ನಮ್ಮ ಊರಲ್ಲಿ ಎಲ್ಲ ಕಡೆಯಲ್ಲಿ ಇದ್ದಾರೆ ಅವರು, ನಮ್ಮ ಇಂಡಿಯಾದಲ್ಲಿ. ಅವರು ಮ್ಯಾಂಗ್ಳೂರನ್ನು ಪ್ರಮೋಟ್ ಮಾಡ್ತಾರೆ. ಶಾರುಖ್ ಖಾನ್ ಬರುವ ನಂತರ ಯಾವುದು ಗ್ಲೋಬಲ್ ವ್ಯೂಸ್ ಅವರು ತರ್ತಾರೆ. ಆಲ್ಮೋಸ್ಟ್ ಮೋರ್ ದನ್ 3 to 4 billion ಫ್ಯಾನ್ಸ್ ಓವರ್ ದ ವರ್ಲ್ಡ್. ಅವರು ಎಲ್ಲರೂ ನೋಡ್ತಾರೆ, ಅವರು ಎಲ್ಲರಿಗೆ ಖುಷಿ ಆಗ್ತದೆ. ಅವರು ಮ್ಯಾಂಗ್ಳೂರಿಗೆ ಬಂದಿದ್ದಾರೆ. ಮ್ಯಾಂಗ್ಳೂರ್ ಆಲ್ಸೋ ವಿಲ್ ಬಿ ಆನ್ ಗ್ಲೋಬಲ್ ಸ್ಕೇಲ್. ಕರೆಕ್ಟ್. ನಾವು ಒಲಿಂಪಿಕ್ಸ್ ಅನ್ನು ನೋಡುವಾಗ ಓಕೆ, ಒಲಿಂಪಿಕ್ಸ್ ಬಾಂಬೆಯಲ್ಲಿ ಆಗ್ತದೆ, ಒಲಿಂಪಿಕ್ಸ್ ಇಲ್ಲಿ ಜಪಾನ್ ಅಲ್ಲಿ ಆಗ್ತದೆ, UK ಅಲ್ಲಿ ಆಗ್ತದೆ. ಈಗ ನೀವು ಯೋಚಿಸಿ, ಶಾರುಖ್ ಖಾನ್, ಪವರ್ ಹೌಸ್ ಆಫ್ ದಟ್ ಸ್ಕೇಲ್, ವೆನ್ ಇಟ್ ಕಮ್ಸ್ ಟು ಮ್ಯಾಂಗ್ಳೂರ್, ದ ಟೈಪ್ ಆಫ್ ವಾಟ್ ಯು ಕಾಲ್ ಎಕ್ಸ್ಪೋಜರ್ ವಿ ವಿಲ್ ಗೆಟ್ ಆಸ್ ಅ ಸಿಟಿ. ನಿಜ ನಿಜ, ಅದು ನಮ್ಗೆ ಯೋಚಿಸ್ಲಿಕ್ಕೆ ಆಗುದು. ನಿಜ ಸತ್ಯ. ನಾವು ಖಾಲಿ ನಮ್ಗೆ ಓಕೆ, ನಮ್ಮ ಮನೆಯಲ್ಲಿ ಎಲ್ಲರಿಗೆ ಶಾರುಖ್ ಖಾನ್ ಲೈಕ್ ಇದ್ದಾರೆ, ನಮ್ಮ ಊರಲ್ಲಿ ಎಲ್ಲರಿಗೆ ಶಾರುಖ್ ಖಾನ್ ಲೈಕ್ ಇದ್ದಾರೆ ಅಂತ ಯೋಚಿಸಿ ನಾವು ಶಾರುಖ್ ಖಾನ್ ವಿಟುಕ್ ಆಸ್ ಬ್ರಾಂಡ್ ಅಂಬಾಸಿಡರ್. ಬಟ್ ವಾಟ್ ಎಕ್ಸ್ಪೋಜರ್ ಇಟ್ ಹಸ್ ಗಾಟನ್ ಅಸ್, ಅದು ಬೇರೆ ಲೆವೆಲ್ ಅಲ್ಲಿ ಇದೆ ಸರ್. ನಾವು ಯೋಚಿಸ್ಲಿಲ್ಲ. ಓಕೆ, ನಾವು ಖಾಲಿ ಯೋಚಿಸಿ ನಮ್ಮ ಕಂಪನಿಗೋಸ್ಕರ, ಮಂಗಳೂರಿಗೋಸ್ಕರ ನಮಗೆ ಒಂದು ಖುಷಿ ಆಗ್ತಿದೆ, ಶಾರುಖ್ ಖಾನ್ ತೆಗೊಳ್ಳೋ. ಬಟ್ ವಾಟ್ ಇಂಪ್ಯಾಕ್ಟ್ ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಇಸ್ ಡೆಫಿನೆಟ್ಲಿ ಹ್ಯೂಜ್ ಅಲ್ವಾ? ಡೆಫಿನೆಟ್ಲಿ ಸರ್. ಯಾಕಂದ್ರೆ ಈ ಒಂದು ನಾವು ವರ್ಕ್ ನೋಡಿದಾಗ್ಲೇ ಶಾರುಖ್ ಖಾನ್ ಅವರು ನಮ್ಮ ಮಂಗಳೂರಿನ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಒಂದು ಸಂಸ್ಥೆಗೆ, ಪ್ರತಿಷ್ಠಿತ ಸಂಸ್ಥೆಗೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬರ್ತಾರೆ ಅಂತ ಬಂದಾಗ ನಮ್ಗೆಲ್ಲರೂ ಕೂಡ ಹೆಮ್ಮೆ ತರುವಂತಹ ವಿಚಾರ ಸರ್. ಸೊ ದಟ್ಸ್ ವೈ ಇದು ಬಹಳಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು, ನಾಟ್ ಓನ್ಲಿ ಮ್ಯಾಂಗ್ಳೂರು, ಕರ್ನಾಟಕ ಆಲ್ಸೋ, ಎಂಟೈರ್ ಇಂಡಿಯಾ ಆಲ್ಸೋ. ಯಾಕಂದ್ರೆ ಶಾರುಖ್ ಖಾನ್ ಅವರು, SRK ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ಮಂಗಳೂರಿನ ಒಂದು ಹೆಮ್ಮೆಯ ರಿಯಲ್ ಎಸ್ಟೇಟ್ ಸಂಸ್ಥೆ ಅದು ರೋಹನ್ ಕಾರ್ಪೊರೇಷನ್. One day at a time, one brick at a time. Only if you don't give up. And then, maybe about 3 decades later, you get to touch it, live it, be it. And who can understand this better than the good folks over at Rohan Corporation? After all, it has only taken them 30 years of hard work, passion and dedication to have built success. One day at a time, one brick at a time. Rohan Corporation India Private Limited. Signature of trust. ದ ಮ್ಯಾನ್ ವಿತ್ ವಿಷನ್ ರೋಹನ್ ಸರ್ ಕೂಡ ಶಾರುಖ್ ಖಾನ್ ಅವರ ಜೊತೆ ಈ ಒಂದು ಒಪ್ಪಂದಕ್ಕೆ ನಿಂತಿರುವಂತಹ ಒಂದು ಸಂದರ್ಭದ ಒಂದು ಫೋಟೋ ಬಹಳಷ್ಟು ನಮಗೆ ಹೆಮ್ಮೆ ತರುವಂತಹ ವಿಚಾರ. ನಾನು ಪ್ರತಿ ಬಾರಿ ಕೂಡ ರೋಹನ್ ಸರ್ ಅಂತ ಬಂದಾಗ ಬಹಳಷ್ಟು ಯುನೀಕ್ ಆಗಿರುವಂತಹ ಐಡಿಯಾಸ್, ಯುನೀಕ್ ಆಗಿರುವಂತಹ ಕಾನ್ಸೆಪ್ಟ್, ಈಗ ರೋಹನ್ ಸಿಟಿಯಿಂದ ಹಿಡಿದು ಈಗ ಆಗ್ತಾ ಇರುವಂತಹ ಬಹಳಷ್ಟು ಲೇಔಟ್ಸ್ಗಳಿಂದ ಹಿಡಿದು, ಜೊತೆಗೆ ಈಗ ದೇಶದಲ್ಲೇ ಪ್ರಪ್ರಥಮ ಬೀಚ್ ಫೇಸಿಂಗ್ ಆಗಿರುವಂತಹ ಲಕ್ಸುರಿ ಅಪಾರ್ಟ್ಮೆಂಟ್ ಕಟ್ಟಡ. ಸೊ ಇಂತಹ ಯುನೀಕ್ನೆಸ್ ಅಂತ ಬಂದಾಗ ನಾವು ನೋಡಿರುವಂತಹ ರೋಹನ್ ಸರ್ ಬೇರೆ ಆಗಿರ್ಬೋದು, ಆ್ಯಂಡ್ ತಾವು ನೋಡಿರುವಂಥ ರೋಹನ್ ಸರ್ ಬಹಳಷ್ಟು ಹತ್ರ ನೋಡಿರ್ತೀರಿ, ಯಾಕಂದರೆ ಡ್ಯಾಡ್. ಸೊ ದಟ್ಸ್ ವೈ ಏನು ಹೇಳ್ತೀರಾ ಸರ್? ಅಂದರೆ ನಮಗೂ ಕೂಡ ಅವರಿಂದ ಏನಾದರೂ ಕಲಿಬೇಕು ಅಂತ ಬಂದಾಗ ನಮಗೆ ಏನು ತಿಳಿಸ್ಕೊಡ್ತೀರಿ ಸರ್ ಇಂದ ಏನನ್ನು ಕಲಿಬೇಕು, ಆ್ಯಂಡ್ ಏನನ್ನು ತಾವು ಕಲ್ತಿದ್ದೀರಿ, ಆ್ಯಂಡ್ ನಾವುಗಳು ಏನನ್ನು ಕಲಿಬಹುದು ಅನ್ನುವಂಥದ್ದು ಸರ್? ಸರ್ ನಿಮ್ಗೆ ಏನು ಕಲೀಲಿಕ್ಕೆ ಆಗ್ತದೆ ನನಗೆ ಹೇಳಿಕ್ಕೆ, ಬಟ್ ನಾನೇನು ಕಲ್ತಿದ್ದೇನೆ. ಎಸ್ ಸರ್. ಅವರಿಂದ ನಾನು ಫಸ್ಟ್ ಕಲಿಯೋದು ರಿಲೇಶನ್ಶಿಪ್ ಮೇಂಟೈನ್ ಮಾಡಲಿಕ್ಕೆ. ಅವರು ಖಾಲಿ ಆಸ್ ಅ ಫಾದರ್ ಅಲ್ಲ, ಆಸ್ ಅ ಫ್ರೆಂಡು ನನ್ನ ಒಟ್ಟಿಗೆ ಇದ್ದಾರೆ. ಏನೋ ಅವ್ರ ಹತ್ರ ಹೋಗಿ ಹೇಳ್ಬಾರ್ದು. ಡಿಸಿಪ್ಲಿನ್ ಇದೆ, ಸ್ಟ್ರಿಕ್ಟು ಇದ್ದಾರೆ, ಆದರೆ ಅವರು ಫ್ರೆಂಡ್ ಆಗಿ ಇದ್ದಾರೆ. ನನಗೆ ಮಾತಾಡ್ಲಿಕ್ಕೆ ಈಸಿ ಆಗ್ತದೆ. ಯಾವಾಗ ಏನು ಪ್ರಾಬ್ಲಮ್ ಇದ್ರೆ, ಏನು ನನಗೆ ಅಡ್ವೈಸ್ ಬೇಕಿದ್ರೆ ಈಸಿಲಿ ನನಗೆ ಮಾತಾಡ್ಲಿಕ್ಕೆ ಆಗ್ತದೆ. ಆಸ್ ಅ ಮೆಂಟರ್ ಆಲ್ಸೋ ಈಸ್ ವೆರಿ ಫ್ರೆಂಡ್ಲಿ. ಸೇಮ್ ಟೈಮಲ್ಲಿ ಅಪ್ ಆ್ಯಂಡ್ ಡೌನ್ ತುಂಬ ಬರ್ತದೆ. ಆ ಅಪ್ ಆ್ಯಂಡ್ ಡೌನಲ್ಲಿ ಅವರು ತುಂಬ ಪಾಸಿಟಿವ್ ಆಗಿದ್ರು. ಅವರು ಹೇಳಲಿಲ್ಲ ನನಗೆ ಡೌನ್ ಆಗಿದೆ, ನನಗೆ ಅಪ್ ಆಗಿದೆ, ನನಗೆ ಇದು ಆಗೋದಿಲ್ಲ, ಅದು ಹಾಗೆ ಹೇಳಲಿಲ್ಲ. ಅವರು ಪಾಸಿಟಿವ್ಲಿ ಆಗಿ ಏನಾಗಲಿ ಅವರು ಪ್ರೋಗ್ರೆಸ್ ಮಾಡಿದ್ದಾರೆ. Through failures he has learned, through success he has learned, and he has gone forward. Okay. Second thing, ಅವರು ಡಿಟರ್ಮಿನೇಷನ್ ಮತ್ತು ಕನ್ವಿಕ್ಷನ್. ಅವರು ಆ ಡಿಟರ್ಮಿನೇಷನಲ್ಲಿ ಕೆಲಸ ಮಾಡ್ತಾರೆ. ಯಾಕೆ? ಅವ್ರಿಗೆ ಗೊತ್ತಿದೆ ಅವರು ಏನು ವ್ಯಾಲ್ಯೂ ಪ್ರೊವೈಡ್ ಮಾಡ್ತಾರೆ, ಅವ್ರಿಗೆ ಗೊತ್ತಿದೆ. ಆ ವ್ಯಾಲ್ಯೂವನ್ನು ನಾವು ನೋಟಿಸ್ ಮಾಡ್ಕೊಳ್ಬೇಕು. ದಟ್ ಈಸ್ ಇನ್ ದ ಸರ್ವಿಸ್ ಟು ಮ್ಯಾಂಗ್ಳೂರ್, ದಟ್ ಈಸ್ ಇನ್ ದ ಸರ್ವಿಸ್ ಟು ದ ಇಂಡಸ್ಟ್ರಿ. ನಾವು ಅದನ್ನು ನೋಡಿದಾಗ, ಅದನ್ನು ವ್ಯಾಲ್ಯೂ ನಾವು ಅಂಡರ್ಸ್ಟ್ಯಾಂಡ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ವಾಟ್ ಟ್ರೂ ಡಿಟರ್ಮಿನೇಷನ್ ಆ್ಯಂಡ್ ಕನ್ವಿಕ್ಷನ್ ಮೀನ್ಸ್. ಕರೆಕ್ಟ್. ಕನ್ವಿಕ್ಷನ್ ಇಲ್ಲದಿದ್ರೆ ನಿಮ್ಗೆ ಈ ರಿಸ್ಕ್ ಆಗಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಡಿಟರ್ಮಿನೇಷನ್ ಇಲ್ಲದಿದ್ರೆ ನಿಮ್ಗೆ ಆ ರಿಸ್ಕ್ ತಗೊಂಡು ನಿಮ್ಗೆ ನಿದ್ದೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಜ. ಸೊ ಯು ಹ್ಯಾವ್ ಟು ಟೇಕ್ ದಟ್ ಲೆವೆಲ್. ಏನ್ ನಾವು ಮೂವಿ ನೋಡ್ತೇವೆ, ಅನ್ಲೆಸ್ ದ ಡೈರೆಕ್ಟರ್ ಹ್ಯಾಸ್ ಕನ್ವಿಕ್ಷನ್, ಯು ಕೆನಾಟ್ ಗೋ ಫಾರ್ ವಿತ್ ದ ಮೂವಿ. ಕರೆಕ್ಟ್ ಕರೆಕ್ಟ್. ಸೇಮ್ ವೇ ಆ ಕನ್ವಿಕ್ಷನ್ ಇಲ್ಲದಿದ್ರೆ ಇಷ್ಟು ದೊಡ್ಡ ಕಂಪನಿ ರನ್ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆ ಕನ್ವಿಕ್ಷನ್ ಮತ್ತೆ ಡಿಟರ್ಮಿನೇಷನ್ ನಾನು ಕಲ್ತ್ಕೊಂಡಿದ್ದೇನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಓಕೆ ಓಕೆ. ಆ ಒಂದು ವಿಚಾರದಲ್ಲಿ ಅಲ್ವಾ ಸರ್?
ಜೊತೆಗೆ ರೋಹನ್ ಸರ್ ಅಂತ ಬಂದಾಗ ಅಲ್ಲಿ ಬಹಳಷ್ಟು ವಿಚಾರಗಳು ಬರುತ್ತೆ. ತಾವು ಕೂಡ ಒಂದು ಚೈಲ್ಡ್ಹುಡ್ ಇಂದ ನೋಡಿದಿರಿ, ಬಹಳಷ್ಟು ಡ್ಯಾಡ್ ಆಸ್ ಅ ಫಾದರ್ ತಮಗೆ ಒಂದು ಬಿಸಿ ಪರ್ಸನ್ ನಮ್ಗೆ ಗೊತ್ತಿದೆ. ಸೊ ಹಾಗೆ ಸೆಲೆಬ್ರಿಟಿ ನಮ್ಮ ರಿಯಲ್ ಎಸ್ಟೇಟ್ ಐಕಾನ್ ಅಂತ ಬಂದಾಗ ತಮ್ಗೆ ಟೈಮ್ ಕೊಟ್ಟಿದ್ದಾರೆ, ಬಹಳಷ್ಟು ಕೊಟ್ಟಿದ್ದಾರೆ. ಟ್ರಿಪ್ಗೆಲ್ಲ ಹೋಗ್ತೀರಿ, ಬೇರೆ ಟೂರ್ಗಳಿಗೆಲ್ಲ ಹೋಗ್ತೇವೆ. ನಾವು ಕಾಂಪ್ರಮೈಸು ಮಾಡಿದ್ದೇವೆ. ಅವರಿಗೆ ಅವರದ್ದು ಕಮಿಟ್ಮೆಂಟ್ ನಾವು ನೋಡ್ಕೊಳ್ಬೇಕು. ಆಸ್ ಅ ಫ್ಯಾಮಿಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ. ಸೇಮ್ ಟೈಮ್ ಅವರು ಸಹ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಏನೋ ಡ್ರೀಮ್ಸ್ ಇರ್ಲಿ, ಏನ್ ಆಸೆ ಇರ್ಲಿ, ಅವರು ಸಪೋರ್ಟ್ ಮಾಡ್ತಾರೆ. ಅವ್ರು ಬೇಡ ಅಂತ ಹೇಳಿದ್ರೆ ರಾಂಗ್ ಡೈರೆಕ್ಷನ್ ಹೋದ್ರೆ ಅವ್ರು ಡೆಫಿನೆಟ್ಲಿ ನಮ್ಮನ್ನ ರೈಟ್ ಡೈರೆಕ್ಷನ್ ಗೈಡ್ ಮಾಡ್ತಾರೆ. ಬಟ್ ಅವ್ರು ಇದು ಹೇಳೋದಿಲ್ಲಾಗಿ ನೀನ್ ಟ್ರೈ ಮಾಡ್ಬೇಡ, ಓನ್ಲಿ ಇಫ್ ಯು ಟ್ರೈ ಯು ವಿಲ್ ನೋ ವೆದರ್ ಯು ಕ್ಯಾನ್ ಸಕ್ಸೀಡ್ ಆರ್ ನಾಟ್, ವೆದರ್ ದಿಸ್ ವಿಲ್ ವರ್ಕ್ ಫಾರ್ ಯು ಆರ್ ನಾಟ್. ಅವರು ಟ್ರೈ ಮಾಡ್ಲಿಕ್ಕೆ ಹೇಳ್ತಾರೆ, ಅವರು ಅಡ್ವೈಸ್ ಕೊಡ್ತಾರೆ, ಅವರು ಗೈಡ್ ಮಾಡ್ತಾರೆ. ಸೊ ಆಸ್ ಅ ಫಾದರ್ ಡೆಫಿನೆಟ್ಲಿ ಅವ್ರು ನಮ್ಮೊಟ್ಟಿಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಟೈಮ್ ಸ್ಪೆಂಡ್ ಮಾಡದಿದ್ರೆ ಈ ಕ್ಲೋಸ್ನೆಸ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಒಟ್ಟಿಗೆ ತುಂಬಾ ಕಷ್ಟ ಆಗ್ತದೆ. ಅದು ಮೈಂಡ್ ಸ್ಪೇಸ್ ಅಲ್ಲಿ ನಾವು ಒಟ್ಟಿಗೆ ಇರ್ಬೇಕು, ಇಲ್ಲದ್ರೆ ತುಂಬಾ ಕಷ್ಟ ಆಗ್ತದೆ. ಖಾಲಿ ಅವರಿಗೆಲ್ಲ ನನ್ಗೆ ಕಷ್ಟ ಆಗ್ತದೆ. ನನ್ಗೆ ನಾಳೆ ಭಯ ಇರುತ್ತೆ, ನಾನು ಏನೋ ಒಂದು ಮಿಸ್ಟೇಕ್ ಮಾಡಿ ನಂಗೆ ಅವರ ಹತ್ರ ಹೋಗಿ ಹೇಳಲಿಕ್ಕೆ ಆಗುದಿಲ್ಲ. ನಾನ್ ಮಿಸ್ಟೇಕ್ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ, ಅದು ಅವರಿಗೆ ಭಯ ಇರುತ್ತೆ. ಅದಕ್ಕೆ ಆ ರಿಲೇಶನ್ಶಿಪ್ ಅನ್ನು ನಾವು ತುಂಬಾ ವರ್ಕ್ ಮಾಡಿದ್ದೇವೆ. ಸೇಮ್ ಟೈಮ್ ಅಲ್ಲಿ ತುಂಬಾ ನಾವು ಎಫರ್ಟ್ ಹಾಕಿದ್ದೇವೆ. ಅದು ಮಾಡಿದ್ರೆ ಓನ್ಲಿ ದೆನ್ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಈಗ ದೊಡ್ಡ ಡೌನ್ ಫಾಲ್ ಅಂತ ಬಂದಾಗ, ದೊಡ್ಡ ಡೌನ್ ಫಾಲ್ ಅಥವಾ ದೊಡ್ಡ ರಿಸ್ಕಿ ಅಂತ ಬಂದಾಗ ಸರ್ ಏನ್ ಮಾಡ್ತಾರೆ, ಏನ್ ಮೈಂಡ್ ಸೆಟ್ ಇರುತ್ತೆ? ಮೂವ್ ಫಾರ್ವರ್ಡ್. ಹೇಗೆ ಮೂವ್ ಫಾರ್ವರ್ಡ್? ದಟ್ಸ್ ಇಟ್. ಪಾಸಿಟಿವ್ ಇರ್ತಾರೆ, ಮೂವ್ ಫಾರ್ವರ್ಡ್ ಆಗ್ತಾರೆ. ಅವರು ಖಾಲಿ ಏನ್ ಅವರು ಪ್ರೀಚ್ ಮಾಡ್ತಾರೆ ಅಂದ್ರೆ ಆಲ್ವೇಸ್ ಬಿಲೀವ್ ದಟ್ ಯು ವಿಲ್ ರೀಚ್ ವೇರ್ ಯು ಹ್ಯಾವ್ ಟು ರೀಚ್. ನಿಮ್ಗೆ ವಿಷನ್ ಇಲ್ಲದಿದ್ರೆ ನಿಮ್ಗೆ ಆಗೋದಿಲ್ಲ. ಕರೆಕ್ಟ್. ಯು ಹ್ಯಾವ್ ಟು ವಿಜುವಲೈಸ್. ಕರೆಕ್ಟ್. ನಾನು ಆಫೀಸಲ್ಲಿ ಯಾರು ಬರ್ತಾರೆ, ಹೊಸ ಎಂಪ್ಲಾಯೀಸ್ ಯಾರು ಬರ್ತಾರೆ, ಅವರಿಗೆ ನಾನು ಹೇಳೋದು ಏನಂದ್ರೆ ನೀವು ವಿಜುವಲೈಸ್ ಮಾಡಬೇಕು. ಖಾಲಿ ನಿಮ್ಗೆ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ನಾಟ್ ಯುವರ್ ವಿಜುವಲ್. ವಾಟ್ ಈಸ್ ಯ ಎಂಡ್ ಗೋಲ್? that is what you have to visualize. Unless you are not able to visually see where you want to reach, it's very difficult. ಅವರು ಅದನ್ನೇ ವಿಜುವಲೈಸ್ ಮಾಡ್ತಾ ಹೋಗ್ತಾರೆ. ಅವರು ಪ್ರೇ ಮಾಡ್ತಾರೆ, ಅವರು ದೇವರ ಹತ್ರ ಮಾತನಾಡ್ತಾರೆ. ಸೇಮ್ ಟೈಮ್ ಅಲ್ಲಿ ಅವರು ವಿಜುವಲೈಸ್ ಮಾಡ್ತಾರೆ ಎಲ್ಲಿ ರೀಚ್ ಆಗ್ಬೇಕು. ಡೌನ್ಫಾಲ್, ರಿಸ್ಕ್, ಪಾರ್ಟ್ ಅಂಡ್ ಪಾರ್ಸಲ್, ಯು ಲರ್ನ್ ಫ್ರಮ್ ಇಟ್. ಬಟ್ ಅವರಿಗೆ ಅದು ಪಾಸಿಟಿವ್ ಇದೆ. ಈಗ ನಾನ್ ನಿಮ್ಗೆ ಹೇಳುವಾಗ ನೀವು ಯೋಚಿಸಬಹುದು, ಇವರು ಹೇಳ್ತಾರೆ ಓಕೆ ನಾನ್ ಕೇಳ್ತೇನೆ, ಬಟ್ ಅದು ನೀವು ಲೈವ್ ನೋಡುವಾಗ ನಿಮ್ಗೆ ಸಹ ಕನ್ಫ್ಯೂಸ್ ಆಗ್ತದೆ. ಇಲ್ಲ, ಹೇಗೆ ಒಂದು ಮನುಷ್ಯನಿಗೆ ಅಷ್ಟು ಕನ್ವಿಕ್ಷನ್ ಇರ್ತದೆ, ಅಷ್ಟು ಪಾಸಿಟಿವ್ ಇರ್ತದೆ, ಅದು ನಮ್ಗೆ ಸಹ ಕನ್ಫ್ಯೂಸ್ ಆಗ್ತದೆ. ಒಳ್ಳೆ ನೋಡಿದಾಗ ನಮ್ಗೆ ಓಕೆ ಇದು ಮಾಡಿದ್ರೆ ಮಾತ್ರ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಆಗುದಿಲ್ಲ. ಅಲ್ವಾ? ಹೇಗಿದ್ರೆ ಸರ್, ವೆರಿ ಇಂಟ್ರೆಸ್ಟಿಂಗ್ ಅನ್ಸ್ತು ತಾವು ಹೇಳಿದಾಗ. ಬಹಳ ಜನರಿಗೆ ಯೂಸ್ ಆಗ್ಬೇಕು, ಯಾಕಂದ್ರೆ ಪ್ರೇ ಮಾಡ್ತಾರೆ, ಜೊತೆಗೆ ಮೈಂಡ್ ಸೆಟ್ ಕೂಡ ವಿಜುವಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎನಿ ಅದರ್ ಡಿಪಾರ್ಟ್ಮೆಂಟ್ ಆಲ್ಸೋ. ಹೇಗಿರ್ತಾರೆ ದೈನಂದಿನ ದಿನಚರಿ? ಯಾವ ರೀತಿ ಇರುತ್ತೆ ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? ಅಂಡ್ ಎಸ್, ಹೇಗೆ ಸರ್? ಅವರದ್ದು ಅಂಡ್ ನಿಮ್ದು ಕೂಡ ಇಬ್ಬರು ಸರ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಖಾಲಿ ಅವರು ನನ್ನಿಂದ ಮೂರು ಗಂಟೆ ಜಾಸ್ತಿ ಕೆಲಸ ಮಾಡ್ತಾರೆ. 6ಗೆ ಎಂಡ್ ಮಾಡಿ ಅವ್ರು 9ಗೆ ಎಂಡ್ ಮಾಡ್ತಾರೆ. ಬಟ್ ಅವರು ಸ್ಟಾರ್ಟ್ ಮಾಡ್ತಾರೆ, ಅವ್ರು ಪ್ರೇ ಮಾಡ್ತಾರೆ, ಅವರು ಅರ್ಲಿ ಮಾರ್ನಿಂಗ್ ಹೌದು ಪ್ರೇ ಮಾಡ್ತಾರೆ. ಅವರು ಪಾಸಿಟಿವ್ ಆಟಿಟ್ಯೂಡ್ ಇಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಒಮ್ಮೊಮ್ಮೆ ಸ್ಟ್ರೆಸ್ ಇರ್ತದೆ, ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ದಟ್ ಇಸ್ ಪಾರ್ಟ್ ಆಫ್ ಬಿಸ್ನೆಸ್ ಲೈಫ್. ಬಟ್ he goes on working from morning to end. He'll go on working. I think that is something that I have learned from him. ಬಿಸ್ನೆಸ್ಸಿಗೆ ನೀವು ಒಂದ್ಸಲ ಬಿಸ್ನೆಸ್ ಮ್ಯಾನ್ ಆದ ನಂತರ ನಿಮ್ಗೆ ಇದೇ ಟೈಮ್ ಅಲ್ಲಿ ನಾನು ಇದು ಮಾಡ್ತೇನೆ ಅದು ಮಾಡ್ತೇನೆ ಆಗುದಿಲ್ಲ. ನಿಮ್ದು ಶೆಡ್ಯೂಲ್ ಚೇಂಜ್ ಆಗ್ತಾ ಹೋಗ್ತದೆ. ಸೇಮ್ ಟೈಮ್ ಅಲ್ಲಿ ನಾವು ಸಹ ಅದಕ್ಕೆ ಸೆಟ್ ಆಗಿರ್ಬೇಕು. ತುಂಬಾ ಕಾಂಪ್ರಮೈಸ್ ಇರ್ತದೆ. ಫ್ಯಾಮಿಲಿ ಲೈಫ್ ಅಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಲಿಕ್ಕೆ ಇರ್ಬೋದು, ಫ್ರೆಂಡ್ಸ್ ಜೊತೆ ನೀವು ಕಾಂಪ್ರಮೈಸ್ ಮಾಡ್ಲಿಕ್ಕೆ ಇರ್ಬೋದು. ಬಟ್ ನೀವು ಅದು ರಿಲೇಶನ್ಶಿಪ್ ಅನ್ನು ನೀವು ಗಟ್ಟಿಯಾಗಿ ಇಟ್ಕೊಳ್ಬೇಕು. ನೀವು ಯಾವಾಗ್ಲೂ ರಿಲೇಶನ್ಶಿಪ್ ಅನ್ನು ಬಿಡಬಾರ್ದು. ಕರೆಕ್ಟ್ ಅಲ್ವಾ? ಎಸ್ ಸರ್. ಜೊತೆಗೆ ಇದು ಎವ್ರಿ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಲೈಕ್ ಅರ್ಲಿ ಮಾರ್ನಿಂಗ್ ಹೇಳ್ತಾರೆ, ಬೆಳಿಗ್ಗೆ ಬೇಗ ಹೇಳ್ತಾರೆ. ಸೊ ದಟ್ ಕೈಂಡ್ ಆಫ್ ರೂಟೀನ್ ಇರುತ್ತಾ ಸರ್? ಹೇಗೆ ಇರ್ತದೆ ಸರ್? ಇರುತ್ತೆ. ಸಂಡೇ ಒಂದು ದಿನ ಮಲಗ್ಬೇಕಂತ ಒಂದು ಆಸೆ ಇರುತ್ತೆ, ಬೇರೆ ದಿನ ಏನಿಲ್ಲ. ಜಸ್ಟ್ ನಾನು ಯಾಕೆ ಕೇಳ್ದೆ ಅಂತ ಹೇಳಿದ್ರೆ, ಬಹಳ ಜನರಿಗೆ ಆಸೆ ಇದೆ. ರೋಹನ್ ಸರ್ ನೋಡಿದಾಗ ಸಚ್ ಅ ಪರ್ಸನ್ ಅಂಡ್ ನಿಮ್ಮನ್ನು ನೋಡಿದಾಗ ನಾವು ಕೂಡ ಒಳ್ಳೇದಾಗಬೇಕು, ನಾವು ಏನಾದ್ರು ಅಚೀವ್ ಮಾಡಬೇಕು. ಸೊ ಲೈಕ್ ಏನಾದರೂ ಅವ್ರಿಗೆ ಸಿಗಬೇಕು ಅನ್ನೋದು. ಸೊ ಹಾಗಿದ್ದಾಗ ಸರ್, ಎಸ್ ಸರ್, ಬರೋಣ. ಬಹಳಷ್ಟು ಖುಷಿ ಇದೆ. ಅಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಯಾಕಂತ ಬಂದಾಗ ನಮ್ಮ ಮಂಗಳೂರನ್ನ, ನಮ್ಮ ಇಂಡಿಯಾ ನೇಷನ್ ವೈಡ್ ತಿರುಗಿ ನೋಡುವಂತೆ ಮಾಡ್ತಾ ಇದ್ದೀರಿ. ಹೊಸ ಪ್ರಾಜೆಕ್ಟ್ ಬರ್ತಾ ಇದೆ, ರೋಹನ್ ಮರೀನಾ 1 ಅನ್ನುವಂಥದ್ದು. ಸೊ ಹಾಗಿದ್ದಾಗ ನಮ್ಮ ಭಾರತ ದೇಶದಲ್ಲೇ ರಿಯಲ್ ಎಸ್ಟೇಟ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಬೀಚ್ ಫೇಸಿಂಗ್ ಆಗಿರುವಂತಹ ಲಕ್ಸುರಿ ಕಟ್ಟಡವನ್ನ ರೋಹನ್ ಕಾರ್ಪೊರೇಷನ್ ಮಾಡ್ತಾ ಇದೆ. ಸೊ ಹಾಗಿದ್ದಾಗ ಆ ಬಗ್ಗೆ ನಾನು ಕೇಳಲೇಬೇಕು, ಯಾಕಂದ್ರೆ ಈಗ ಫುಲ್ ಸ್ವಿಂಗ್ ಆಗಿ ನಮ್ಮ ಜಿಯೋನ್ ಸರ್ ಈ ಒಂದು ಪ್ರಾಜೆಕ್ಟ್ ಅಲ್ಲೂ ಕೂಡ ಇದ್ದಾರೆ. ಸೊ ಹಾಗಿದ್ದಾಗ ನಾನು ಸರ್ ಹತ್ರನೇ ಕೇಳಬೇಕು. ಎಸ್ ಸರ್, ಈ ಒಂದು ಪ್ರಾಜೆಕ್ಟ್ ಬಹಳಷ್ಟು ಸೌಂಡ್ ಮಾಡ್ತಾ ಇದ್ದೀವಿ, ಏನ್ ಹೇಳ್ತೀರಾ ಸರ್? ಸರ್, ಈ ಪ್ರಾಜೆಕ್ಟ್ ತುಂಬಾ ನಾವು
ಥಾಟ್ ಕೊಟ್ಟು ತುಂಬಾ ಸ್ಟ್ರಾಟಜಿ ಮಾಡಿ ಅದರ ನಂತರ ನಾವು ಲಾಂಚ್ ಮಾಡಿದ್ವಿ. ಇಂಡಿಯಾದಲ್ಲಿ ಈಗಿನ ಪ್ರಾಜೆಕ್ಟ್ ಫಸ್ಟ್ ಯಾರು ಇಷ್ಟ ತನಕ ಈಗಿನ ಪ್ರಾಜೆಕ್ಟ್ ಮಾಡಲಿಲ್ಲ. ಈಗಿನ ಪ್ರಾಜೆಕ್ಟ್ ಮಾಡಲಿಕ್ಕೆ ನಾವು ಯೋಚಿಸಲಿಲ್ಲ. ಇಟ್ ಇಸ್ ಆಲ್ ಆನ್ ಐಡಿಯಾ ದಟ್ ನನ್ನ ತಂದೆಯವರಿಗೆ ಈ ಐಡಿಯಾ ಬಂತು, ಅವರು ಈ ಐಡಿಯಾವನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ನನಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ನನಗೆ ತುಂಬ ಖುಷಿ ಇದೆ. ಸೇಮ್ ಟೈಮಲ್ಲಿ ಖಾಲಿ ನನಗೆ ಅಲ್ಲ, ನಮ್ಮ ಆಫೀಸಲ್ಲಿ ಇದೆ ಎಲ್ಲರಿಗೆ ಇದು ರೆಸ್ಪಾನ್ಸಿಬಿಲಿಟಿ ಇದೆ. ಈ ಪ್ರಾಜೆಕ್ಟನ್ನು ನಾವು ಪುಷ್ ಮಾಡಬೇಕು. ದಿಸ್ ಪ್ರಾಜೆಕ್ಟ್ ನಾಟ್ ಓನ್ಲಿ ಖಾಲಿ ನಮ್ಮದು ರೋಹನ್ ಕಾರ್ಪೊರೇಷನ್ಗೆ ಒಂದು ಮೈಲ್ ಸ್ಟೋನ್ ಅಲ್ಲ, ಮಂಗಳೂರಿಗೆ ಒಂದು ಮೈಲ್ ಸ್ಟೋನ್. ಯಾಕಂದ್ರೆ ಬೀಚ್ ಫ್ರಂಟ್ ಪ್ರಾಜೆಕ್ಟ್ ಯಾರು ಇಷ್ಟ ತನಕ ಮಾಡಲಿಲ್ಲ, ಈ ಸ್ಕೇಲಲ್ಲಿ ಮಾಡಲಿಲ್ಲ. 433 ಅಪಾರ್ಟ್ಮೆಂಟ್ಸ್, ಆಲ್ ಸೀ ಫೇಸಿಂಗ್ ಅಪಾರ್ಟ್ಮೆಂಟ್ಸ್ ಇಸ್ ಅನ್ಹರ್ಡ್ ಆಫ್. ಇಂಥ ಪ್ರಾಜೆಕ್ಟ್ ನಿಮಗೆ ಈಸಿ ಅಲ್ಲ ಮಾಡಲಿಕ್ಕೆ, ತುಂಬ ಥಾಟ್ ಹೋಗ್ತದೆ, ತುಂಬ ಡಿಸೈನಲ್ಲಿ ನೀವು ಥಿಂಕ್ ಮಾಡಬೇಕು, ಸ್ಟ್ರಕ್ಚರಲ್ಲಿ ಥಿಂಕ್ ಮಾಡಬೇಕು. ಯು ಟೇಕ್ ಎವ್ರಿವನ್ ಇನ್ ಟು ಕನ್ಸಿಡರೇಷನ್, ಆರ್ಕಿಟೆಕ್ಟ್ಸ್, ಇಂಜಿನಿಯರ್, ಸೈಟ್, ಲೇಬರ್, ಎವ್ರಿವನ್ ಯು ಟೇಕ್ ಇನ್ ಟು ಕನ್ಸಿಡರೇಷನ್. ಮಾರ್ಕೆಟಿಂಗ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ, ಫಿನಾನ್ಷಿಯಲ್, ಎವ್ರಿಥಿಂಗ್ ಅದು ಎಲ್ಲವನ್ನು ಯೋಚಿಸಿ ನಾವು ಈ ಪ್ರಾಜೆಕ್ಟನ್ನು ಪ್ರಪೋಸ್ ಮಾಡಿದ್ದೇವೆ ಬಿಲ್ಡ್ ಮಾಡಲಿಕ್ಕೆ. ಎಲ್ಲ ಕ್ಲಿಯರೆನ್ಸ್ ಎಲ್ಲ ಮಾಡಿದ ನಂತರ ವಿ ಹ್ಯಾವ್ ಡಿಸೈಡ್ ಟು ಗೋ ಅಹೆಡ್ ವಿತ್ ದ ಪ್ರಾಜೆಕ್ಟ್. ಇದು ಡೆಫಿನೆಟ್ಲಿ ಒಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್. 83+ ಅಮ್ಯುನಿಟೀಸ್, ನಿಮಗೆ ಎಲ್ಲ ಫೆಸಿಲಿಟಿ ಇದೆ, ಇಲ್ಲಿ ಸೆಕ್ಯೂರಿಟಿಯೂ ಇದೆ. ಇಂಥ ಪ್ರಾಜೆಕ್ಟ್ ಫುಲ್ ಪ್ಯಾನ್ ಇಂಡಿಯಾದಲ್ಲಿ. ನಿಜ ಅಲ್ವಾ, ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಒಂದ್ಸಲ ಒಂದು ಪ್ರಾಜೆಕ್ಟ್ ಅನ್ನ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅನ್ನೋ ಒಂದು ಬ್ಲೂ ಪ್ರಿಂಟ್. ಎಸ್ ಸರ್, NITK ಅಲ್ಲ ಸರ್? ಹೌದು. ಎಸ್, right in front of the oceans. Okay. Right in front. ಇಂಥ ವ್ಯೂ ಸಿಗ್ತದೆ. ಹೌದು. ನೀವು ಬೆಳಿಗ್ಗೆ ಎದ್ದಿದಾಗ ನಿಮಗೆ ಫಸ್ಟ್ ನೋಡ್ಲಿಕ್ಕೆ ಸಿಗೋದು ಓಷನ್. ಇಷ್ಟು ಬೀಚ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಷ್ಟು ಹತ್ರದಲ್ಲೇ. ಎಸ್. +8 amenities, sir. Okay. So you are never short of anything. ಯಾವ ಏಜ್ ಗ್ರೂಪಿಗೆ ಯಾವುದೇ ಅಮ್ಯುನಿಟೀಸ್ ಬೇಕು ಎಲ್ಲ ಇದೆ. ರೆಸ್ಟೋರೆಂಟ್, ಡಿಸ್ಕೋಟೆಕ್, 2 ಪೂಲ್, ಲಿವಿಂಗ್ ಡೆಕ್ಸ್ ಎಲ್ಲ ಇದೆ. ಪೆಟ್ಸ್ ಪಾರ್ಕ್, ಮಲ್ಟಿಪಲ್ ಸ್ಪೋರ್ಟಿಂಗ್ ಪೂಲ್ಸ್. Amazing. Three BHK plan, 4 Yes. BHK. 2, 3 and 4 BHK starting at 2,115 square feet. ಇದು ರೋಹನ್ ಮರೀನಾ 1 ಪ್ರಾಜೆಕ್ಟ್. ಅಮೇಝಿಂಗ್. ನೋಡುವಾಗಲೇ ಬಹಳಷ್ಟು ಹೆಮ್ಮೆ ಆಗುತ್ತೆ ಅಂಡ್ ಆಶ್ಚರ್ಯ ಆಗುತ್ತೆ. ಇಸ್ ಇಟ್ ಪಾಸಿಬಲ್ ಅನ್ನೋದು? ಎಸ್, ಪಾಸಿಬಲ್. ಇಲ್ಲಿ ಅಂತ ಬಂದಾಗ ರೋಹನ್ ಕಾರ್ಪೊರೇಷನ್ ಅಲ್ಲಿ. ಸೊ ಹಾಗಿದಾಗ ಏನ್ ಹೇಳ್ತಾರೆ ಸರ್, 2 ಟವರ್ ಇದೆ ಇದರಲ್ಲಿ. ಒಂದ್ ಕಡೆ ದಿ ರಿಟ್ರೀಟ್ ಅನ್ನೋದು, ದಿ ರಿಸಾರ್ಟ್ ಅನ್ನೋದು ಅಲ್ವಾ? ಸೊ ಏನ್ ಹೇಳ್ತೀರಿ ಅಂದ್ರೆ ಟೋಟಲ್ ಆಗಿ 2 BHK, 3 BHK, 4 BHK ಟೋಟಲ್ ಆಗಿ 433 ಅಪಾರ್ಟ್ಮೆಂಟ್ಸ್, ಆಲ್ ಸೀ ಫೇಸಿಂಗ್ ಅಪಾರ್ಟ್ಮೆಂಟ್ಸ್, constructed with the best quality, keeping all regulatory authorities in mind. Okay. So ನಿಮಗೆ ಅದನ್ನು ಎಲ್ಲ ನಾವು ಥಿಂಕ್ ಮಾಡಿದ್ದೇವೆ, ಎಲ್ಲ ನಾವು ಪ್ರೊಸೀಜರ್ ಫಾಲೋ ಮಾಡಿದ್ದೇವೆ. ಸೇಮ್ ಟೈಮಲ್ಲಿ ನಿಮಗೆ 83+ ಅಮ್ಯುನಿಟೀಸ್ ಇದೆ. ದಟ್ ಇಸ್ ಯೋರ್ ಡಿಸ್ಕೋಟೆಕ್, ರೆಸ್ಟೋರೆಂಟ್ಸ್, ಪೂಲ್, ಸ್ಟೀಮ್, ಜಿಮ್, ಸೋನಾ, ಎವ್ರಿಥಿಂಗ್ ಇಸ್ ದೇರ್. ಆಫೀಸ್ ಏರಿಯಾಸ್ ಇನ್ಕ್ಲೂಡಿಂಗ್ ನಿಮಗೆ ಮಲ್ಟಿಪಲ್ ಡಿಫ್ರೆಂಟ್ ಸ್ಪೋರ್ಟಿಂಗ್ ಕೋರ್ಟು ಇದೆ. ಮಕ್ಕಳಿಗೆ ಆಟ ಆಡ್ಲಿಕ್ಕೆ, ನಮ್ಮ ಅಡಲ್ಟ್ಸ್ಗೆ ಆಟ ಆಡ್ಲಿಕ್ಕೆ ಎಲ್ಲ ಇದೆ ಅಲ್ಲಿ. ಅದಕ್ಕೆ ಎಂಟು ಸಹ ನಾವು ಶಾರ್ಟೇಜ್ ಇರ್ಲಿಲ್ಲ. ವಾಕಿಂಗ್ ಟ್ರ್ಯಾಕ್, ಪೆಟ್ಸ್ ಪಾರ್ಕ್ ಎಲ್ಲವನ್ನು ಇಟ್ಟಿದ್ದೇವೆ ಇಲ್ಲಿ. ಸೇಮ್ ಟೈಮ್ ಅಲ್ಲಿ ನಿಮ್ಗೆ ಎದ್ದ ಕೂಡಲೇ ಫಸ್ಟ್ ಥಿಂಗ್ ನೀವು ನೋಡುದು ಬೀಚ್. ಬೀಚ್ ಇಸ್ ಡೆಫಿನೆಟ್ಲಿ ಹೈಲೈಟ್. ನೀವು ನೋಡಿದ ಕೂಡಲೇ ನಿಮ್ಗೆ ಬೀಚ್ ಸಿಗ್ತದೆ.
ಇದು ಎಲ್ಲ ಅಟ್ಮಾಸ್ಫಿಯರ್ ಅನ್ನು ನೀವು ಒಟ್ಟಿಗೆ ನೋಡಿದಾಗ ನಿಮ್ಗೆ ಒಂದು ರಿಸಾರ್ಟ್ ಫೀಲ್, ಒಂದು ಹೋಟೆಲ್ ಫೀಲ್ ಬರ್ತದೆ. ಓಕೆ ಓಕೆ. ಅಂದ್ರೆ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿ ಇದ್ರು ಕೂಡ ಬೀಚ್ ಕರೆಕ್ಟ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಹಿಂದ್ಗಡೆ ಇದೆ, ನಮ್ಮ ಬ್ಯಾಕ್ ಸೈಡ್ ಇದೆ. ಇಲ್ಲ ಯಾರಿಗೆ ಹೇಳಿಕೆ ಆಗುದಿಲ್ಲ ನನ್ನ ಅಪಾರ್ಟ್ಮೆಂಟ್ ಹಿಂದೆ ಇದೆ, ಅವ್ರದ್ದು ಮುಂದೆ ಇದೆ, ಅವ್ರಿಗೆ ಬೀಚ್ ವ್ಯೂ ಇದೆ. ಇಲ್ಲ, ಎಲ್ಲರ ಅಪಾರ್ಟ್ಮೆಂಟ್ ಬೀಚ್ ವ್ಯೂ ಸಿಗ್ತದೆ ನಿಮಗೆ. ಓಕೆ ಓಕೆ ಓಕೆ. ಲೈಕ್ ಈ ಬಗ್ಗೆ ನಾವು ಫಾರಿನ್ ಕಂಟ್ರಿಗಳಲ್ಲಿ ನೋಡಿದೀವಿ ಅಂಡ್ ಇನ್ ಇಂಡಿಯಾ ಫಸ್ಟ್ ಟೈಮ್. ಸೊ ಹಾಗಿದ್ದಾಗ ಈ ಒಂದು ವಿಷನ್ ಸರ್, ಅಂಡ್ ವೈ ಅಂಡ್ ಹೌ ಸರ್, ಏನ್ ಹೇಳ್ತೀರಿ ಸರ್? ಈ ವಿಷನ್ ನಾವು ಡೆಫಿನೆಟ್ಲಿ ನಾವು ತುಂಬಾ ಇನ್ಸ್ಪಿರೇಷನ್ ತಗೊಂಡಿದ್ದೇವೆ. ನನ್ನ ತಂದೆ ಅವರ ವಿಷನ್ ಇದು. ದುಬೈಯಲ್ಲಿ ನೀವು ನೋಡಿದ್ರೆ ದುಬೈಯಲ್ಲಿ ಮೆರಿನಾ ಇದೆ, ನಾವು ಬೇರೆ ಬೇರೆ ಕಂಟ್ರೀಸ್ಗೆ ಹೋಗಿದೆ, ಅಲ್ಲಿ ಮೆರಿನಾ ಇದೆ, ಅಲ್ಲಿ ಅವರದ್ದು ಪೋರ್ಟ್ ಇದೆ, ಅವರು ತುಂಬಾ ಡೆವಲಪ್ ಮಾಡಿದ್ದಾರೆ. ಸೇಮ್ ಟೈಮಲ್ಲಿ ನಾವು ಸಹ ನಮ್ಮ ಬೀಚ್ ಏರಿಯಾ ಡೆವಲಪ್ ಮಾಡಬೇಕು. ಗೋವಾ ಅಲ್ಲಿ ಬೇಕಾದಷ್ಟು ಪ್ರಾಪರ್ಟಿ ಇದೆ ನಿಮ್ಗೆ ಬೀಚ್ ಹತ್ತಿರ, ಬೇಕಾದಷ್ಟು ಮನೆ ಇದೆ. ಬಾಂಬೆಯಲ್ಲಿ ಮನೆ ಇದೆ ಬೀಚ್ ಹತ್ತಿರ. ಸೇಮ್ ಟೈಮಲ್ಲಿ ಮಂಗಳೂರು ನಾವು ಹಾಗೆ ಮಾಡಬೇಕು. ಹಾಗೆ ಮಾಡಿದ್ರೆ ನಮ್ಗೆ ತುಂಬಾ ಜನರನ್ನು ನಾವು ಅಟ್ರಾಕ್ಟ್ ಮಾಡ್ತೇವೆ, ತುಂಬಾ ಜನರು ಬರ್ತಾರೆ. ಕರೆಕ್ಟ್. ದಟ್ ಈಸ್ ಒನ್ ಥಿಂಗ್ ವಿ ಹ್ಯಾವ್ ಟು ಡೂ. ಅಪಾರ್ಟ್ ಫ್ರಮ್ ದಟ್, ಇದು ಮಂಗಳೂರಿಗೆ ಒಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್. ಕರೆಕ್ಟ್. ನಾಳೆ ನಿಮ್ಗೆ ಹೇಳ್ಬಹುದು ನಾನು ರೋಹನ್ ಮೆರಿನಾ 1 ಅಲ್ಲಿ ನಿಲ್ತಾ ಇದ್ದೇನೆ. ನಿಮ್ಗೆ ವೀಕೆಂಡಿಗೆ ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ಆಗ್ತದೆ, ನಿಮ್ಗೆ ಎಂಜಾಯ್ ಮಾಡಬಹುದು, ನಿಮ್ಗೆ ರಿಲ್ಯಾಕ್ಸ್ ಮಾಡಬಹುದು, ನಿಮ್ಗೆ ವಾಪಸ್ ಹೋಗ್ಬಹುದು. ದಟ್ ಈಸ್ ದ ಮೇನ್ ಏಮ್ ಆಫ್ ದಿಸ್ ಪ್ರಾಜೆಕ್ಟ್. ದ ಮೇನ್ ಏಮ್ ಆಫ್ ದಿಸ್ ಪ್ರಾಜೆಕ್ಟ್ ಇಸ್ ಅ ಹ್ಯಾಪಿ ಹೋಮ್. ಓಕೆ ಓಕೆ. ನಿಮ್ಗೆ ನ್ಯಾಚುರಲ್ ಲೈಟ್ ಸಿಗ್ತದೆ, ನಿಮ್ಗೆ ಓಷನ್ ಏರ್ ಸಿಗ್ತದೆ, ಎಲ್ಲವನ್ನು ನಿಮ್ಗೆ ಅದು ಫೀಲ್ ಕ್ರಿಯೇಟ್ ಆಗ್ತದೆ. ಟೋಟಲಿ ದಟ್ ಅಟ್ಮಾಸ್ಫಿಯರ್ ಇಸ್ ಡಿಫ್ರೆಂಟ್. ಅದನ್ನು ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ. ಓಕೆ ಓಕೆ, ಗ್ರೇಟ್. ಯಾಕಂದ್ರೆ ಬಹಳಷ್ಟು ಅಂದ್ರೆ ಡಿಫ್ರೆಂಟ್ ಅನ್ನುವಂಥದ್ದು ಪ್ರತಿ ಬಾರಿಯೂ ಕೂಡ ರೋಹನ್ ಕಾರ್ಪೊರೇಷನ್ ಅಂತ ಬಂದಾಗ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅನ್ನುವಂಥದ್ದು ಸ್ಟ್ಯಾಂಡ್ ಅಲೋನ್ ಆಗಿ ನಿಲ್ತಾರೆ, ಡಿಫ್ರೆಂಟ್ ಆಗಿ ನಿಲ್ತಾರೆ. ಆ ಒಂದು ಡೇರಿಂಗ್ ಆಗಿರುವಂತಹ ಒಂದು ಪರ್ಸನಾಲಿಟಿ, ಆ ಒಂದು ಚಾಲೆಂಜಿಂಗ್ ಆಗಿರುವಂತಹ ತೆಗೆದುಕೊಳ್ಳುವಂತಹ ಡಿಸಿಷನ್ಗಳು. ಸೊ ದಟ್ಸ್ ವೈ ಇದೀಗ ಇಂಡಿಯಾದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಈ ಒಂದು ಕ್ರಾಂತಿಕಾರಿಯಾಗಿರುವಂತಹ ಹೆಜ್ಜೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಇದು ಬುಕಿಂಗ್ ಸ್ಟಾರ್ಟ್ ಆಗಿದೆಯಾ ಸರ್, ಹೇಗೆ? ಹೌದು ಸರ್, ಬುಕಿಂಗ್ ಸ್ಟಾರ್ಟ್ ಆಗಿದೆ. ನಮ್ಮ ಆಫೀಸಿಗೆ ಬರ್ಬೋದು. ಸೇಮ್ ಟೈಮ್ ಅಲ್ಲಿ ನಮ್ಮ ವೆಬ್ಸೈಟಿಗೆ ಹೋದ್ರೆ ಫೋನ್ ನಂಬರ್ ಇಲ್ಲದೆ ಇಮೇಲ್ಗೆ ನೀವು ರಿಪ್ಲೈ ಮಾಡಿದ್ರೆ, ನೀವು ಮೆಸೇಜ್ ಮಾಡಿದ್ರೆ ವಿಲ್ ಡೆಫಿನೆಟ್ಲಿ ರಿಪ್ಲೈ. ನೀವು ನಮ್ಮ ಆಫೀಸಿಗೆ ಬಂದಿದ್ರೆ ನಮ್ಮ ಲೈವ್ ಮಾಡೆಲ್ ಇದೆ, ಅಲ್ಲಿ ಲೈವ್ ಮಾಡೆಲ್ ನಿಮ್ಗೆ ನೋಡ್ಲಿಕ್ಕೆ ಆಗ್ತದೆ, ನಿಮ್ಗೆ ಸಹ ಫೀಲ್ ಸಿಗ್ತದೆ. ಕರೆಕ್ಟ್. ಹೇಗೆ ನಿಮ್ ಪ್ರಾಜೆಕ್ಟ್ ಇರುತ್ತೆ, ಹೇಗೆ ನಿಮ್ ಮನೆ ಇರುತ್ತೆ, ಯಾವ ವ್ಯೂ ನಿಮ್ಗೆ ಸಿಗ್ತದೆ, ಎವ್ರಿಥಿಂಗ್ ಯು ವಿಲ್ ಗೆಟ್. Okay. So definitely please visit our office. At the same time, please call us anytime. We are more than happy to assist you. Bookings are open. Okay. And this is definitely a project that you will not regret investing in. ಓಕೆ ಓಕೆ. ಜೊತೆಗೆ ಸರ್, ಈಗ ನೋಡಿ ಒಂದ್ ಕಡೆ ನನಗೆ ಪಕ್ಕ ಇದೆ, ಒಂದು ತಾವುಗಳ ಒಂದು ಪ್ರಾಜೆಕ್ಟ್ಗಳನ್ನು ಮಾಡ್ತೀರಿ ವಿತ್ ಎಲ್ಲವೂ ಕೂಡ ಪ್ರೊಸೀಜರ್ಗಳು ಎಲ್ಲವೂ ಕೂಡ ಇರುವಂತದ್ದು ವಿತ್ ಗವರ್ಮೆಂಟ್ ಅಂಡರ್ ಎವ್ರಿಥಿಂಗ್. ಓಕೆ. ಬಟ್ ಸ್ಟಿಲ್ ಲೈಕ್ ನಮ್ಮ ಬೀಚ್ ಫ್ರಂಟ್ ಅಂತ ಬಂದಾಗ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ಗಳಿದೆಯಾ, ರಿಸ್ಕಿ ಏನಾದ್ರು ಬರುತ್ತಾ, ಹೇಗೆ ಅಂತ ಹೇಳಿ ಸರ್? ಆದ್ರೆ ನಾವು ಎಲ್ಲಾ ಪ್ರೊಸೀಜರ್ ಅನ್ನು ಕಂಪ್ಲೈ ಮಾಡಿದ್ದೇವೆ. ಪ್ರಾಜೆಕ್ಟ್ ಫೈರ್, ಎನ್ವೈರನ್ಮೆಂಟ್, ಸೇಫ್ಟಿ, ಆಲ್ boards are taken into account and then it is done. Same time we have got RERA certification also. So all compliances have been followed. ಈಗ ನಾವು ಹೇಳ್ಬಹುದು ಮಂಗಳೂರಲ್ಲಿ ಒಂದು ವೇವ್ ಬಂದಿದ್ರೆ ಬಿಲ್ಡಿಂಗ್ ಹೋಗ್ತದೆ, ಇಲ್ಲ ಹಾಗೆ ಆಗುದಿಲ್ಲ. ಗೋವಾದಲ್ಲಿ, ದುಬೈದಲ್ಲಿ ಇಂಥ ಸುಮಾರು ಪ್ರಾಜೆಕ್ಟ್ ಇದೆ, ಅವರಿಗೆ ಸಹ ಅದೇ ಚಾಲೆಂಜ್ ಇತ್ತು. ಅವರು ಆ ಚಾಲೆಂಜ್ ಅನ್ನು ಬೀಟ್ ಮಾಡಿ ಪ್ರಾಜೆಕ್ಟ್ ಮಾಡಿದ್ದಾರೆ. ಸೇಮ್ ಟೈಮ್ ಅಲ್ಲಿ ನಾವು ಸಹ ಆ ಚಾಲೆಂಜ್ ಅನ್ನು ಬೀಟ್ ಮಾಡಿ ನಾವು ಪ್ರಾಜೆಕ್ಟ್ ಮಾಡಿದ್ದೇವೆ. ಇಟ್ ಇಸ್ ಟೇಕನ್ ಎವ್ರಿಥಿಂಗ್ ಇನ್ ಟು ಕನ್ಸಿಡರೇಷನ್. ನಾಟ್ ಒನ್ ಸ್ಟೋನ್ ಇಸ್ ಲೆಫ್ಟ್ ಅನ್ಟರ್ನ್. My one construction is being followed over here. Epoxy coated steel, SS50 railings with toughened glass. Each and everything we are following to the T. And we are given the best of the best, from the washroom fittings to the pool quality. Everything is being done to the top. Okay. Top notch quality in everything, from the paint, everything else. Okay. Okay. So all procedures have been followed. Everything is being complied with. Okay, beautiful. Yes sir. ಇದು ಹೊಸದಾಗಿರುವಂತಹ ಮರೀನಾ ಪ್ರಾಜೆಕ್ಟ್ ಬಹಳಷ್ಟು ಸೌಂಡ್ ಮಾಡ್ತಾ ಇದೆ. ನಮ್ಮ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಭಾರತವೇ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮಂಗಳೂರಿನತ್ತ ತಿರುಗಿ ನೋಡುವಂತೆ ಮಾಡ್ತಾ ಇದ್ದಾರೆ ನಮ್ಮ ರೋಹನ್ ಬ್ರ್ಯಾಂಡ್, ರೋಹನ್ ಕಾರ್ಪೊರೇಷನ್ ನ ಬ್ರ್ಯಾಂಡ್. ಸೊ ಹಾಗಿದ್ದಾಗ ರೋಹನ್ ಸರ್ ಅವರ ಜೊತೆ ನಾವು ಮಾತಾಡಿದೀವಿ. ಜೊತೆಗೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಅವರ ಮಗ ಅಂದ್ರೆ ರೋಹನ್ ಕಾರ್ಪೊರೇಷನ್ ನ ಡಿರೆಕ್ಟರ್ ನಮ್ಮ ಜೊತೆ ಜಿಯೋನ್ ಮೊಂಚೆರೋ ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಜಿಯೋನ್ ಸರ್ ಜೊತೆ ಬಹಳಷ್ಟು ವಿಚಾರವನ್ನ ನಾವು ಮಾತಾಡಿದ್ವಿ ಅಂಡ್ ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು ಸರ್. ರಿಯಲಿ ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ವೆರಿ ಇನ್ಸ್ಪಿರೇಷನ್ ಅಂಡ್ ವೆರಿ ಹಂಬಲ್ ಆಲ್ಸೋ. ಲೈಕ್ ತಂದೆಯವರು ಯಾವ ರೀತಿ ಇದ್ರು ಅದೇ ರೀತಿ ಅಂಡ್ ಮಗ ಕೂಡ, ಅಂಡ್ ಸಚ್ ಅ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಅಂಡ್ ಪಾಸಿಟಿವ್ ವೈಬ್ರೇಷನ್ ಅಂಡ್ ಆಲ್ಸೋ ಲೈಕ್ ಹ್ಯಾಂಡ್ಸಮ್ ಆಲ್ಸೋ ಅಂಡ್ ಎವ್ರಿಥಿಂಗ್ ಪರ್ಫೆಕ್ಟ್ ಅಂಡ್ ವಿತ್ ವಿಷನ್, ವಿತ್ ಪ್ಯಾಷನ್. ಸೊ ನೆಕ್ಸ್ಟ್ ಜನರೇಷನ್ ಆಲ್ಸೋ ರೆಡಿ ಆಗಿದೆ ನಮ್ಮ ಮಂಗಳೂರನ್ನ
ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮತ್ತೊಂದು ಹಂತಕ್ಕೆ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ. ಭಾರತದ ಅತ್ಯಂತ ವಿಶ್ವಾಸಾರ್ಹ ರಿಯಲ್ ಎಸ್ಟೇಟ್ ಡೆವಲಪರ್ಸ್, ದೇಶದಲ್ಲೇ ಮೊದಲ ಬಾರಿಗೆ ಬೀಚ್ ಫೇಸಿಂಗ್ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿರುವಂತಹ ಹೆಮ್ಮೆಯ ಸಂಸ್ಥೆ ನಮ್ಮ ಮಂಗಳೂರಿನ ಬ್ರ್ಯಾಂಡ್ ನೇಮ್ ರೋಹನ್ ಕಾರ್ಪೊರೇಷನ್. ಅತಿ ಕಿರಿಯ ವಯಸ್ಸಿನಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇರುವಂತಹ ಸಾಧಕ ನಮ್ಮ ಹೆಮ್ಮೆಯ ಜಿಯಾನ್ ಮೊಂಟೆರೋ ಸರ್. ಇವರಿಗೆ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಆತ್ಮೀಯವಾಗಿರುವಂತಹ ಗೌರವ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆಯನ್ನ ಮಾಡಬೇಕು ಇವರು. ನಮ್ಮ ಮಂಗಳೂರಿನ ಹೆಸರನ್ನ ಮತ್ತಷ್ಟು ಉತ್ತುಂಗಕ್ಕೆ ಏರಿಸಬೇಕಾಗಿ ಸಣ್ಣ ಗೌರವದ ಮೂಲಕ ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು.